ಮಾತಾಜಿ ಮಂಗಳಾಚರಣೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೇವನೆ ಮಾಡಿ ಮಾತಾಜಿ. వీడియో ఎంత వస్తా ఉంది? ಒಂದೇ ಒಂದು ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ಪನ್ನ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಸುಸ್ವಾಗತ. ಮಂಗಳಾಚರಣೆಯೊಂದಿಗೆ ಭಗವಂತನ ಲೀಲೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಸ ಶ್ರೀರೂಪಂ ಸಾಗ್ರಜಾತಂ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्णा करुणा सिंधो दीनबंधो जगत्पते गोपेशा गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे 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 राम 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 हरे हरे. श्री श्री राधा गोविंद की जय. ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತವೃಂದರಿಗೂ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ಹರೇ ಕೃಷ್ಣ ಮಾತಾಜಿ. ಒಂದು ಸಂಕೀರ್ತನೆಯೊಂದಿಗೆ ಶುರು ಮಾಡೋಣಂತೆ. ಹೇಳಿ ಮಾತಾಜಿ. ಏನಿಲ್ಲ ಮಾತಾಜಿ, ಸ್ಟಾರ್ಟ್ ಮಾಡಿ. ವೃಂದಾವನ ರಮ್ಯ ಸ್ಥಾನ ನವ್ಯ ಚಿಂತಾಮಣಿ ಧಾಮ ರಥನ ಮಂದಿರ ಮನೋಹರ. ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರಥ ಮಂದಿರ ಮನೋಹರ. ಅಭ್ರತ ಕಾಲಿಂದಿ ಕೋರೆ ರಾಜ ಹಂಸ ಕೇಳಿ ಕೋರೆ ರಾಹೇ ಸಬಿ ಕನಕ ಕಮಲ.
परामध्ये हेमापीठ आस्तिदले प्रस्थित अष्टादले प्रधान नायिका मध्ये रत्नासने बसी आच दुये जाने श्यामा संगे सुंदरी राधिका वृंदावन रम्यस्थान दिव्य चिंतामणि धाम रथन मंदिर मनोहर ओ रूप लावण्य राशी आमिया परिचय कासी हास्या परिहास संभाषणे नरोत्तम दास कोई नित्य लीला सुखमोई सदा सुप्रकमोर माने वृंदावन रम्यस्थान दिव्य चिंतामणि धाम रतन मंदिर मनोहर रतन मंदिर मनोहर हरे कृष्ण ಹರೇ ಕೃಷ್ಣ ಮಾತಾಜಿ. ಓದಿಸಿದ ಮಾತಾಜಿ ಸ್ಟಾರ್ಟ್ ಮಾಡಿ. ಮಣಿಗ್ರೀವರ ಉದ್ಧಾರ ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಹರೇ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಶುರು ಮಾಡಿ ಮಾತಾಜಿ. ರಾಜು ಕಂಬಟ್ ಪ್ರಭುಜಿ ಓದಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. 10 ನಳಕುವರ ಮತ್ತು ಮಣಿಗ್ರೀವರ ಉದ್ಧಾರ. ನಳಕುವರ ಮತ್ತು ಮಣಿಗ್ರೀವರಿಗೆ ಮಹರ್ಷಿ ನಾರದರ ಸರ್ವಾನಂದಮಯ ಅಪೇಕ್ಷೆಯಂತೆ ಶಾಪ ಬಂದು ಕೃಷ್ಣನಿಂದ ಅವರು ಮುಕ್ತಿ ಹೊಂದಿದ್ದನ್ನು ಇಲ್ಲಿ ವರ್ಣಿಸಲಾಗಿದೆ. ದೇವತೆಗಳ ಕೋಶಾಧಿಕಾರಿಯಾದ ಕುಬೇರನ ಮಕ್ಕಳು ಶ್ರೇಷ್ಠ ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು. ಕುಬೇರನ ಶಿವನ ಪರಮ ಭಕ್ತ. ಶಿವಪ್ರಭುವಿಗೆ ಕೃಪೆಯಿಂದ ಕುಬೇರನ ಭೌತಿಕ ಸಂಪತ್ತಿಗೆ ಮಿಥ್ಯೆ ಇಲ್ಲ. ಶ್ರೀಮಂತನ ಪುತ್ರರು ಕೆಲವೊಮ್ಮೆ ಸ್ತ್ರೀ ಮತ್ತು ಮದ್ಯಗಳ ವ್ಯಸನಿಗಳಾಗುವಂತೆ ಕುಬೇರನ ಈ ಇಬ್ಬರು ಮಕ್ಕಳು ಮದ್ಯ ಮತ್ತು ಕಾಮಗಳ ದಾಸರಾಗಿದ್ದರು. ಒಮ್ಮೆ ಸಂತೋಷವಾಗಿರಬೇಕೆಂದು ಅವರ ಕೈಲಾಸದಲ್ಲಿ ಮಂದಾಕಿನಿ ಗಂಗೆಯ ದಡದಲ್ಲಿರುವ ಶಿವನ ವನದಲ್ಲಿ ಹೊಕ್ಕರು. ಬಹಳವಾಗಿ ಮದ್ಯಪಾನ ಮಾಡಿ ಪರಿಮಳ ಬೀರುವ ಪುಷ್ಪಗಳ ಆ ವನದಲ್ಲಿ ಅವರೊಡನೆ ಹೋಗಿದ್ದ ಸುಂದರ ಸ್ತ್ರೀಯರ ಸಂಗೀತವನ್ನು ಕೇಳುತ್ತಿದ್ದರು. ಈ ಉನ್ಮತ್ತ ಸ್ಥಿತಿಯಲ್ಲಿ ಅವರಿಬ್ಬರು ತಾವರೆಗಳ ಪುಷ್ಪಗಳು ತುಂಬಿದ್ದ ಗಂಗಾ ನದಿಯಲ್ಲಿ ಪ್ರವೇಶಿಸಿ ಗಂಡಾನೆಯು ಹೆಣ್ಣಾನೆಗಳೊಡನೆ ನೀರಿನಲ್ಲಿ ಕ್ರೀಡಿಸುವಂತೆ ತರುಣಿಯರೊಡನೆ ಕ್ರೀಡಿಸುತ್ತಿದ್ದರು. ಹೀಗೆ ಅವರು ವಿಹರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮಹರ್ಷಿ ನಾರದರು ಅತ್ತ ಬಂದರು. ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು ಮದ್ಯಪಾನದಿಂದ ಮತ್ತರಾಗಿ ಮಹರ್ಷಿಗಳು ಹೋಗುತ್ತಿರುವುದನ್ನು ಕಾಣದಂತೆ ಸ್ಥಿತಿಯಲ್ಲಿದ್ದರು ಎಂದು ನಾರದರಿಗೆ ಅರ್ಥವಾಯಿತು. ಆದರೆ ತರುಣಿಯರು ಆ ದೇವತೆಗಳಷ್ಟು ಮದ್ಯಪಾನ ಮಾಡಿರಲಿಲ್ಲ. ಆದುದರಿಂದ ಮಹರ್ಷಿಗಳು ನಾರದರ ಮುಂದೆ ಬೆತ್ತಲೆಯಾಗುವುದಕ್ಕೆ ನಾಚಿಕೊಂಡರು. ಆತುರಾತುರವಾಗಿ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲು ಪ್ರಾರಂಭಿಸಿದರು. ಆದರೆ ಕುಬೇರನ ಮಕ್ಕಳಾದ ಆ ಇಬ್ಬರು ದೇವತೆಗಳು ಎಷ್ಟು ಮತ್ತರಾಗಿದ್ದಾರೆಂದರೆ ನಾರದರು ಬಂದದ್ದು ಅವರಿಗೆ ತಿಳಿಯಲಿಲ್ಲ. ಆದುದರಿಂದ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲಿಲ್ಲ. ಮದ್ಯಪಾನವು ಈ ಇಬ್ಬರು ದೇವತೆಗಳನ್ನು ಇಂಥ ಹೀನ ಸ್ಥಿತಿಗೆ ತಂದುದನ್ನು ಕಂಡು ನಾರದರು ಅವರ ಹಿತವನ್ನು ಬಯಸಿದರು. ಅವರನ್ನು ಶಪಿಸಿ ತಮ್ಮ ನಿಷ್ಕಾರಣ ಕರುಣೆಯನ್ನು ತೋರಿಸಿದರು. ಮಹರ್ಷಿಯು ಧನ್ಯವಾದಗಳು. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ಬಂಗ್ಯಾದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಕೇಳಿಸಿದಲ್ಲ? ಕೇಳಿಸ್ತದೆ. ಹರೇ ಕೃಷ್ಣ. ಮಹರ್ಷಿಯು ಅವರನ್ನು ಕರುಣೆಯಿಂದ ಕಂಡದ್ದರಿಂದ ಮದ್ಯಪಾನ ಮತ್ತು ಯುವತಿಯರ ಸಹವಾಸದ ಅವರ ಹುಸಿ ಸಂತೋಷವನ್ನು ನಾಶಗೊಳಿಸಿ ಆ ದೇವತೆಗಳು ಕೃಷ್ಣನನ್ನು ತಮ್ಮ ಎದುರಿನಲ್ಲಿ ಕಾಣುವಂತೆ ಮಾಡಲು ಬಯಸಿದರು. ಅವರನ್ನು ಈ ರೀತಿ ಶಪಿಸಲು ಯೋಚಿಸಿದರು. ಭೌತಿಕ ಭೋಗದ ಮೋಹಕ್ಕೆ ರಾಜಸ ಗುಣದ ಪ್ರಾಧಾನ್ಯವೇ ಕಾರಣ. ಭೌತಿಕ ಜಗತ್ತಿನಲ್ಲಿ ಶ್ರೀಮಂತಿಕೆ ಇರುವವನ ಸಾಮಾನ್ಯವಾಗಿ 3 ದುಶ್ಚಟಗಳಿಗೆ ಬಲಿಯಾಗುತ್ತಾನೆ: ಮದ್ಯಪಾನ, ಕಾಮ ಮತ್ತು ಜುಜು. ಆಸ್ತಿಯ ಸಂಗ್ರಹದಿಂದ ಅಹಂಕಾರಿಗಳಾದ ಶ್ರೀಮಂತರು ಎಷ್ಟು ನಿಷ್ಕರುಣಿಗಳಾಗುತ್ತಾರೆ ಎಂದರೆ ಕಸಾಯಿ ಖಾನೆಗಳನ್ನು ತೆರೆದು ಪ್ರಾಣಿಗಳನ್ನು ಕೊಲ್ಲುತ್ತಾರೆ. ತಾವು ಸಾಯುವುದೇ ಇಲ್ಲ ಎಂದು ಅವರು ಭಾವಿಸುತ್ತಾರೆ. ಇಂಥ ಮೂರ್ಖರು ಪ್ರಕೃತಿಯ ನಿಯಮಗಳನ್ನು ಮರೆತು ದೇಹದಲ್ಲಿ ಅತಿಮೋಹವನ್ನು ಬೆಳೆಸಿಕೊಳ್ಳುತ್ತಾರೆ. ದೇವತೆಗಳ ಮಟ್ಟದವರೆಗೆ ನಾಗರಿಕತೆಯು ಮುಂದುವರಿದಿದ್ದರೂ ಭೌತಿಕ ದೇಹವು ಬೂದಿಯಾಗಲೇಬೇಕು.
ಮನುಷ್ಯನು ಬದುಕಿರುವಾಗ ಅವನ ದೇಹದ ಹೊರ ಸ್ವರೂಪವು ಹೇಗೆ ಇರಲಿ, ಒಳಗೆ ಮಲ, ಮೂತ್ರ ಮತ್ತು ವಿವಿಧ ಹುಳಗಳು, ಕ್ರಿಮಿಗಳು ಇರುತ್ತವೆ ಅಷ್ಟೇ. ಇತರ ದೇಹಗಳೊಂದಿಗೆ ಅಸೂಯೆ ಮತ್ತು ಹಿಂಸೆಗಳಲ್ಲಿ ಸೆಣಸುತ್ತಿರುವ ಪ್ರಾಪಂಚಿಕವಾದಿಗಳು ಬದುಕಿನ ಪರಮ ಗುರಿಯನ್ನು ಅರ್ಥ ಮಾಡಿಕೊಳ್ಳಲಾರರು ಮತ್ತು ಬದುಕಿನ ಗುರಿಯನ್ನು ತಿಳಿಯದೆ ಕೆಳಕ್ಕೆ ಜಾರಿ ನರಕದ ಸ್ಥಿತಿಯನ್ನು ತಲುಪುತ್ತಾರೆ. ತಮ್ಮ ಮುಂದಿನ ಜನ್ಮದಲ್ಲಿ ಈ ಮೂರ್ಖರು ನಶ್ವರವಾದ ದೇಹಕ್ಕಾಗಿ ಎಲ್ಲ ಬಗೆಯ ಪಾಪಕರ್ಮಗಳನ್ನು ಮಾಡುತ್ತಾರೆ. ದೇಹವು ವಾಸ್ತವವಾಗಿ ತಮ್ಮ ಸೌತೆ ಎನ್ನುವುದನ್ನೇ ಯೋಚಿಸಲು ಅವರು ಅಸಮರ್ಥರಾಗಿರುತ್ತಾರೆ. ಸಾಮಾನ್ಯವಾಗಿ ದೇಹಕ್ಕೆ ಯಾರು ಆಹಾರವನ್ನು ಕೊಡುತ್ತಾರೆಯೋ ಅವರಿಗೆ ದೇಹವು ಸೇರುತ್ತದೆ ಎಂದು ಹೇಳುತ್ತಾರೆ. ಆದುದರಿಂದ ಈ ದೇಹವು ಸ್ವಂತ ಸ್ವತ್ತೇ ಅಥವಾ ತಾನು ಯಾವ ಯಜಮಾನನನ್ನು ಸೇವಿಸುತ್ತಾನೆಯೋ ಆ ಯಜಮಾನನ ಸ್ವತ್ತೇ ಎಂದು ಮನುಷ್ಯನು ಯೋಚಿಸಬೇಕು. ಗುಲಾಮರ ಯಜಮಾನನು ಗುಲಾಮರ ದೇಹದ ಮೇಲೆ ಸಂಪೂರ್ಣ ಒಡೆತನವನ್ನು ಸಾಧಿಸುತ್ತಾನೆ, ಏಕೆಂದರೆ ಯಜಮಾನನು ಗುಲಾಮರಿಗೆ ಆಹಾರವನ್ನು ಕೊಡುತ್ತಾನೆ. ಆದುದರಿಂದ ಈ ದೇಹಕ್ಕೆ ಬೀಜವನ್ನು ನೀಡುವ ತಂದೆಯು ದೇಹವು ಸೇರಿದ್ದೇ ಅಥವಾ ತನ್ನ ಗರ್ಭದಲ್ಲಿ ಬೆಳೆಸುವ ತಾಯಿಗೆ ಸೇರಿದ್ದೇ ಎನ್ನುವ ಪ್ರಶ್ನೆ ಹೇಳುತ್ತದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ರೋಹಿಣಿ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭೌತಿಕ ದೇಹವನ್ನು ಜೀವಾತ್ಮರೊಡನೆ ಒಂದಾಗಿ ಕಾಣುವ ತಪ್ಪು ಭಾವನೆಯಿಂದ ಮೂರ್ಖರು ಎಲ್ಲಾ ಬಗೆಯ ಪಾಪಗಳನ್ನು ಮಾಡುವುದರಲ್ಲಿ ನಿರತರಾಗಿರುತ್ತಾರೆ. ಆದರೆ ಈ ದೇಹವು ಯಾರಿಗೆ ಸೇರಿದ್ದು ಎಂದು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯು ಮನುಷ್ಯನಿಗೆ ಇರಬೇಕು. ಮೂರ್ಖನು ದೇಹದ ಪಾಲನಕ್ಕೋಸ್ಕರ ಇತರ ಪ್ರಾಣಿಗಳನ್ನು ಕೊಲ್ಲಲು ತೊಡಗುತ್ತಾನೆ. ಆದರೆ ತನ್ನ ದೇಹವು ಯಾರಿಗೆ ಸೇರಿದ್ದು, ತನಗೆ ಅಥವಾ ತನ್ನ ತಾಯಿಗೆ ಅಥವಾ ತನ್ನ ತಂದೆಗೆ ಅಥವಾ ತಾತನಿಗೆ. ಕೆಲವೊಮ್ಮೆ ತಂದೆಯೋ ತಾತನೋ ಮಗಳ ಮಗುವನ್ನು ಮಗನಾಗಿ ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಮಗಳನ್ನು ಕನ್ಯಾದಾನ ಮಾಡಿಕೊಡುತ್ತಾರೆ. ದೇಹವು ತನಗಾಗಿ ಕೆಲಸ ಮಾಡುವಂತೆ ಬಲಾತ್ಕರಿಸುವ ಬಲಿಷ್ಠನಿಗೂ ಸೇರಿರಬಹುದು. ಒಮ್ಮೊಮ್ಮೆ ಗುಲಾಮನ ದೇಹವನ್ನು ಯಜಮಾನನಿಗೆ ಮಾರುತ್ತಾರೆ. ಆ ದೇಹವು ಯಜಮಾನನಿಗೆ ಸೇರಿದ್ದು ಎನ್ನುವುದು ಈ ವ್ಯವಹಾರಕ್ಕೆ ಆಧಾರವಾಗಿರುತ್ತದೆ. ಬದುಕು ಮುಗಿದಾಗ ದೇಹವನ್ನು ಅಗ್ನಿಗೆ ಅರ್ಪಿಸುತ್ತಾರೆ, ಅದು ಬೂದಿ ಆಗುತ್ತದೆ. ಆದ್ದರಿಂದ ಆಗ ದೇಹವು ಅಗ್ನಿಗೆ ಸೇರಿದ್ದು ಅಥವಾ ನಾಯಿಗಳು ಮತ್ತು ಹದ್ದುಗಳಿಗೆ ಆಹಾರವಾಗುವಂತೆ ದೇಹವು ಬೀದಿಗೆ ಎಸೆಯಲ್ಪಡುತ್ತದೆ. ದೇಹದ ಪಾಲನೆಗಾಗಿ ಬಗೆಬಗೆಯ ಪಾಪಗಳನ್ನು ಮಾಡುವ ಮುನ್ನ ಮನುಷ್ಯನು ದೇಹವು ಯಾರಿಗೆ ಸೇರಿದ್ದು ಎಂದು ಅರ್ಥ ಮಾಡಿಕೊಳ್ಳಬೇಕು. ದೇಹವನ್ನು ಭೌತಿಕ ಪ್ರಕೃತಿಯ ಸೃಷ್ಟಿ ಮಾಡುತ್ತದೆ, ಕಡೆಯಲ್ಲಿ ಅದು ಭೌತಿಕ ಪ್ರಕೃತಿಯಲ್ಲಿ ಸೇರಿ ಹೋಗುತ್ತದೆ. ಆದ್ದರಿಂದ ದೇಹವು ಭೌತಿಕ ಪ್ರಕೃತಿಗೆ ಸೇರಿದ್ದು ಎಂದು ನಿರ್ಣಯಿಸಬೇಕು. ತನ್ನದಲ್ಲದ ಸ್ವತ್ತನ್ನು ಬೆಳೆಸಲು ಮನುಷ್ಯನನ್ನು ಕೊಲ್ಲಬೇಕೇಕೆ? ದೇಹವನ್ನು ಪೋಷಿಸಲು ಮನುಷ್ಯನು ನಿರಪರಾಧಿ ಪ್ರಾಣಿಗಳನ್ನು ಯಾಕೆ ಕೊಲ್ಲಬೇಕು? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮಂತಿಕೆ ಸುಳ್ಳು ಪ್ರತಿಷ್ಠೆಗೆ ಮನುಷ್ಯನು ಮೋಹಗೊಂಡಾಗ ಅವನು ಯಾವುದೇ ನೈತಿಕ ಬೋಧನೆಗೆ ಕಿವಿಗೊಡುವುದಿಲ್ಲ. ಮದ್ಯ, ಸ್ತ್ರೀ ಮತ್ತು ಪ್ರಾಣಿ ಹತ್ಯೆ ಇವುಗಳಲ್ಲಿ ನಿರತನಾಗುತ್ತಾನೆ. ಇಂತಹ ಸನ್ನಿವೇಶಗಳಲ್ಲಿ ಬಡತನ ಸ್ಥಿತಿಯೇ ಉತ್ತಮ, ಏಕೆಂದರೆ ಬಡವನು ಇತರ ದೇಹಗಳೊಂದಿಗೆ ತನ್ನ ಸಂಬಂಧವನ್ನು ಯೋಚನೆ ಮಾಡುತ್ತಾನೆ. ಹಲವೊಮ್ಮೆ ಬಡವನು ಇತರ ದೇಹಗಳನ್ನು ನೋಯಿಸಲು ಇಷ್ಟಪಡುವುದಿಲ್ಲ, ಏಕೆಂದರೆ ತನಗೆ ಗಾಯವಾದಾಗ ಎಷ್ಟು ನೋವಾಗುತ್ತದೆ ಎನ್ನುವುದನ್ನು ಇನ್ನೂ ಸುಲಭವಾಗಿ ಅವನು ಅರ್ಥ ಮಾಡಿಕೊಳ್ಳಬಲ್ಲ. ಆದುದರಿಂದ ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು ಸುಳ್ಳು ಪ್ರತಿಷ್ಠೆಗೆ ಇಷ್ಟು ಮೋಹಗೊಂಡರಿಂದ ಅವರನ್ನು ಶ್ರೀಮಂತಿಕೆ ಇಲ್ಲದ ಸ್ಥಿತಿಯಲ್ಲಿ ಇಡಬೇಕೆಂದು ನಾರದರು ಯೋಚಿಸಿದರು. ತನ್ನ ದೇಹಕ್ಕೆ ಸೂಜಿ ಚುಚ್ಚಿರುವಾಗ ಮನುಷ್ಯನು ಇತರರಿಗೆ ಸೂಜಿ ಚುಚ್ಚಬೇಕು ಎಂದು ಅಪೇಕ್ಷಿಸುವುದಿಲ್ಲ. ಬಡತನದಲ್ಲಿದ್ದು ಇತರರ ವಿಷಯವನ್ನು ಯೋಚಿಸುವವನು ಇತರರು ಆ ಸ್ಥಿತಿಯಲ್ಲಿರಬೇಕು ಎಂದು ಬಯಸುವುದಿಲ್ಲ. ಸಾಮಾನ್ಯವಾಗಿ ಬಡತನದ ಬದುಕಿನಿಂದ ಬಂದು ಶ್ರೀಮಂತನಾದವನು ಬಡತನವನ್ನು ಕಾಡುತ್ತಿರುವ ಇತರರಿಗೆ ನೆರವಾಗಲೆಂದು ಒಂದು ದಾನ ಧರ್ಮಗಳ ಸಂಸ್ಥೆಯನ್ನು ಸ್ಥಾಪಿಸುವುದನ್ನು ನೋಡುತ್ತೇವೆ. ಸಂಗ್ರಹವಾಗಿ ಹೇಳಬೇಕೆಂದರೆ ಅನುಕಂಪ ಇರುವ ಬಡವನು ಇತರರೊಂದಿಗೆ ಒಂದಾಗಿ ಅವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಬಡವನಿಗೆ ಸುಳ್ಳು ಅಹಂಕಾರದ ಸೊಕ್ಕು ಇರುವುದಿಲ್ಲ.
ಮತ್ತು ಅವನು ಎಲ್ಲ ಮೋಹಗಳಿಂದ ಮುಕ್ತನಾಗಿರಬಹುದು. ದೇವರ ಕೃಪೆಯಿಂದ ತನ್ನ ದೇಹ ಪೋಷಣೆಗೆ ಏನು ದೊರೆಯುತ್ತದೆಯೋ ಅಷ್ಟರಲ್ಲಿಯೇ ತೃಪ್ತನಾಗಿರಬಹುದು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಧನ್ಯವಾದಗಳು ಧನ್ಯವಾದಗಳು. ಮಾತಾಜಿ. ಶ್ರುತಿ ಅಸ್ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಾರಿದ್ರ್ಯದ ಸ್ಥಿತಿಯಲ್ಲಿಯೇ ಉಳಿಯುವುದು ಒಂದು ಬಗೆಯ ವಿರಕ್ತಿ. ವೈದಿಕ ಸಂಸ್ಕೃತಿಯಂತೆ ಬ್ರಾಹ್ಮಣರು ಸಾಮಾನ್ಯವಾಗಿಯೇ ಪ್ರಾಪಂಚಿಕ ಶ್ರೀಮಂತಿಕೆಯ ಸುಳ್ಳು ಪ್ರತಿಷ್ಠೆಯಿಂದ ಪಾರಾಗಲು ಬಡತನದಲ್ಲಿಯೇ ಉಳಿಯುತ್ತಾರೆ. ಪ್ರಾಪಂಚಿಕ ಅಭ್ಯುದಯದಿಂದ ಬರುವ ಸುಳ್ಳು ಪ್ರತಿಷ್ಠೆಯು ಆಧ್ಯಾತ್ಮಿಕ ಬಿಡುಗಡೆಗೆ ಅಡ್ಡಿಯಾಗುತ್ತದೆ. ಬಡವನಾಗಿರುವ ಮನುಷ್ಯನು ಹೆಚ್ಚು ಹೆಚ್ಚಾಗಿ ತಿಂದು ಅಸಹಜವಾಗಿ ಬೊಜ್ಜನ್ನು ಬೆಳೆಸಲಾರ. ತನಗೆ ಅಗತ್ಯವಾದುದಕ್ಕಿಂತ ಹೆಚ್ಚನ್ನು ತಿನ್ನುವ ಸ್ಥಿತಿಯಲ್ಲಿ ಆತನು ಇಲ್ಲದಿರುವುದರಿಂದ ಅವನ ಇಂದ್ರಿಯಗಳು ಹತೋಟಿಗೆ ಸಿಕ್ಕದಂತಿರುವುದಿಲ್ಲ. ಇಂದ್ರಿಯಗಳು ಅಂಕೆಗೆ ಒಳಗಾದಾಗ ಅವನು ಹಿಂಸಾಪರನಾಗಲು ಸಾಧ್ಯವಿಲ್ಲ. ಬಡತನದ ಇನ್ನೊಂದು ಅನುಕೂಲವೆಂದರೆ ಸಾಧು ಸಜ್ಜನರು ಬಡವನ ಮನೆಯನ್ನು ಸುಲಭವಾಗಿ ಪ್ರವೇಶಿಸಬಹುದು. ಬಡವನು ಸಾಧು ಸಜ್ಜನರ ಸಹವಾಸದ ಫಲವನ್ನು ಪಡೆದುಕೊಳ್ಳಬಹುದು. ಬಹುಶ್ರೀಮಂತನಾದವನು ತನ್ನ ಮನೆಯೊಳಗೆ ಬರಲು ಯಾರಿಗೂ ಅವಕಾಶವನ್ನು ಕೊಡುವುದಿಲ್ಲ. ಆದುದರಿಂದ ಸಜ್ಜನನಾದವನು ಪ್ರವೇಶಿಸುವಂತಿಲ್ಲ. ವೈದಿಕ ವ್ಯವಸ್ಥೆಯ ಪ್ರಕಾರ ಸಂತ ಸದೃಶನಾದವನು ಭಿಕ್ಷೆಗೆ ಹೋಗುತ್ತಾನೆ, ಏಕೆಂದರೆ ಗೃಹಸ್ಥನಿಂದ ಭಿಕ್ಷೆ ಬೇಡುವ ನೆಪದಲ್ಲಿ ಅವನು ಯಾವುದೇ ಮನೆಯನ್ನು ಪ್ರವೇಶಿಸಬಹುದು. ದಿನನಿತ್ಯದ ಕುಟುಂಬದ ವ್ಯವಹಾರಗಳಲ್ಲಿ ಮಗ್ನನಾಗಿರುವ ಗೃಹಸ್ಥನು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಪ್ರಗತಿಯ ವಿಷಯವನ್ನು ಮರೆತೇ ಬಿಟ್ಟಿರುತ್ತಾನೆ. ಅವನು ಸಾಧು ಸಂತರ ಸಹವಾಸದ ಪ್ರಯೋಜನವನ್ನೂ ಪಡೆದುಕೊಳ್ಳಬಹುದು. ಸಾಧುವಿನ ಸಹವಾಸದಿಂದ ಮುಕ್ತಿಯನ್ನು ಪಡೆಯಲು ಬಡವನಿಗೆ ಹೆಚ್ಚು ಅವಕಾಶವಿದೆ. ಸಾಧು ಸಜ್ಜನರ ಮತ್ತು ದೇವೋತ್ತಮ ಪರಮ ಪುರುಷನ ಭಕ್ತರ ಸಹವಾಸವಿಲ್ಲದೆ ಹೋದರೆ ಪ್ರಾಪಂಚಿಕ ಶ್ರೀಮಂತಿಕೆ ಮತ್ತು ಪ್ರತಿಷ್ಠೆಗಳಿಂದ ಬೀಗುತ್ತಿರುವವರು ಇದ್ದು ಏನು ಪ್ರಯೋಜನ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಆದುದರಿಂದ ಈ ದೇವತೆಗಳು ತಮ್ಮ ಭೌತಿಕ ಶ್ರೀಮಂತಿಕೆ ಮತ್ತು ಪ್ರತಿಷ್ಠೆಗಳಿಂದ ಸುಳ್ಳು ಅಹಂಕಾರದಲ್ಲಿ ಬೀಗಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಅವರನ್ನಿಡುವುದು ತಮ್ಮ ಕರ್ತವ್ಯ ಎಂದು ಮಹರ್ಷಿ ನಾರದರು ಭಾವಿಸಿದರು. ನಾರದರು ದಯಾಮಯರು. ಪತನ ಹೊಂದಿದ ಬದುಕಿನಿಂದ ಅವರನ್ನು ಉದ್ಧರಿಸಲು ಬಯಸಿದರು. ಆ ದೇವತೆಗಳು ತಾಮಸ ಗುಣದವರು ಆದುದರಿಂದ ಅವರಿಗೆ ಇಂದ್ರಿಯ ನಿಗ್ರಹ ಸಾಧ್ಯವಾಗದೆ ಕಾಮಕ್ಕೆ ವಶರಾಗಿದ್ದರು. ಅವರ ಅತ್ಯಂತ ಹೀನ ಸ್ಥಿತಿಯಿಂದ ಅವರನ್ನು ಉದ್ಧರಿಸುವುದು ನಾರದರಂತಹ ಸಂತ ಸದೃಶರ ಕರ್ತವ್ಯ. ಪ್ರಾಣಿ ಜೀವನದಲ್ಲಿ ತಾನು ಬೆತ್ತಲೆ ಇದ್ದೇನೆ ಎಂದು ಪ್ರಾಣಿಗೆ ತಿಳಿಯುವುದಿಲ್ಲ. ಆದರೆ ಕುಬೇರನ ದೇವತೆಗಳ ಕೋಶಾಧಿಪತಿ ಬಹು ಗೌರವಾನ್ವಿತನಾದವನು. ನಳಕುವರ ಮತ್ತು ಮಣಿಗ್ರಿಯರು ಅವನ 2 ಗಂಡು ಮಕ್ಕಳು. ಆದರೂ ಅವರು ಎಷ್ಟು ಪ್ರಾಣಿ ಸದೃಶರು ಮತ್ತು ಹೊಣೆಗೇಡಿಗಳು ಆಗಿದ್ದರೆಂದರೆ ಮದ್ಯಪಾನದಿಂದಾಗಿ ಅವರಿಗೆ ತಾವು ಬೆತ್ತಲೆ ಇದ್ದೇವೆ ಎಂದು ತಿಳಿಯಲಿಲ್ಲ. ದೇಹದ ಕೆಳಭಾಗವನ್ನು ಮರೆ ಮಾಡುವುದು ಮಾನವ ನಾಗರಿಕತೆಯ ಒಂದು ತತ್ವ. ಗಂಡಸಾಗಲಿ ಹೆಂಗಸಾಗಲಿ ಇದನ್ನು ಮರೆತಾಗ ಕೀಳು ಸ್ಥಿತಿಗೆ ಬರುತ್ತಾರೆ. ಆದುದರಿಂದ ಅವರಿಗೆ ಅತಿ ಸೂಕ್ತವಾದ ಶಿಕ್ಷೆ ಎಂದರೆ ಸೂಕ್ತವಾದ ಶಿಕ್ಷೆ ಎಂದರೆ ಅವರನ್ನು ಚಲನೆ ಇಲ್ಲದ ಜೀವಿಗಳನ್ನಾಗಿ ಅಥವಾ ಮರಗಳನ್ನಾಗಿ ಮಾಡುವುದು ಎಂದು ನಾರದರು ಯೋಚಿಸಿದರು. ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಮರಗಳಿಗೆ ಚಲಿಸಲು ಸಾಧ್ಯವಿಲ್ಲ. ಮರಗಳು ಅಜ್ಞಾನದಲ್ಲಿ ಮುಳುಗಿದ್ದರೂ ಯಾವುದೇ ಕೆಡಕನ್ನು ಮಾಡಲಾರವು. ತನ್ನ ದಯೆಯಿಂದ ಈ ಸೋದರರು ವೃಕ್ಷಗಳಾಗುವಂತೆ ಶಾಪವನ್ನು ಪಡೆದರೂ ತಮಗೆ ಏಕೆ ಶಿಕ್ಷೆಯಾಯಿತು ಎನ್ನುವುದನ್ನು ನೆನಪಿಡಲು ಸಾಧ್ಯವಾಗುವಂತೆ ಅವರ ಸ್ಮರಣ ಶಕ್ತಿಯು ಉಳಿಯಬೇಕು ಎಂದು ಮಹರ್ಷಿ ನಾರದರು ಯೋಚಿಸಿದರು. ದೇಹವನ್ನು ಬದಲಾಯಿಸಿದಾಗ ಸಾಮಾನ್ಯವಾಗಿ ಜೀವಿಯು ಹಿಂದಿನ ಜನ್ಮವನ್ನು ಮರೆತು ಬಿಡುತ್ತಾನೆ. ಆದರೆ ಭಗವಂತನ ಕೃಪೆಯಿಂದ ನಳಕುವರ ಮತ್ತು ಮಣಿಗ್ರಿಯವರಿಗಾದಂತೆ ವಿಶೇಷ ಸಂದರ್ಭಗಳಲ್ಲಿ ಸ್ಮರಣ ಶಕ್ತಿ ಉಳಿಯುತ್ತದೆ. ಮಾತಾಜಿ ಮೇಲೆ ಮಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ವೆಂಕಟೇಶ್ ಓದಿ. ಉಮಾದೇವಿ ವೆಂಕಟೇಶ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಓದಿ ಮಾತಾಜಿ. ಆದುದರಿಂದ ದೇವತೆಗಳು ಕಾಲಮಾನಕ್ಕನುಗುಣವಾಗಿ 100 ವರ್ಷಗಳ ಕಾಲ ಈ ಇಬ್ಬರು ದೇವತೆಗಳು ಮರಗಳ ರೂಪದಲ್ಲಿ ಇರಬೇಕೆಂದು ಅನಂತರ ದೇವೋತ್ತಮ ಪರಮಪುರುಷನ ನಿಷ್ಕಾರಣ ದಯೆಯಿಂದ ಅವನನ್ನು ತಮ್ಮೆದುರಿಗೆ ನೋಡುವ ಭಾಗ್ಯವು ಬರುವುದೆಂದು ನಾರದರು ಯೋಚಿಸಿದರು. ಅನಂತರ ಆ ಇಬ್ಬರು ದೇವತೆಗಳ ಬದಿಗೆ ಏರಿ ಪ್ರಭುವಿನ ಮಹಾಭಕ್ತರಾಗುವರೆಂದು ತೀರ್ಮಾನಿಸಿದರು. ಇದಾದ ನಂತರ ಮಹರ್ಷಿ ನಾರದರು ನಾರಾಯಣಾಶ್ರಮ ಎನ್ನುವ ಹೆಸರಿನ ತಮ್ಮ ಆಶ್ರಮಕ್ಕೆ ಹಿಂತಿರುಗಿದರು. ಇಬ್ಬರು ದೇವತೆಗಳು ವೃಕ್ಷಗಳಾಗಿ ಯುಗಗಳ ಅರ್ಜುನ ವೃಕ್ಷವೆಂದು ಹೆಸರು ಪಡೆದರು. ನಾರದರು ನಿಷ್ಕಾರಣ ದಯೆಯಿಂದ ಇಬ್ಬರು ದೇವತೆಗಳಿಗೆ ಉಪಕಾರವಾಯಿತು. ನಂದನ ಮನೆಯಂಗಳದಲ್ಲಿ ಬೆಳೆದು ಶ್ರೀಕೃಷ್ಣನು ತಮ್ಮೆದುರಿಗೆ ಕಾಣುವ ಅವಕಾಶವು ಲಭ್ಯವಾಯಿತು. ಮಗ ಕೃಷ್ಣನು ಒಳ್ಳೆಕಲ್ಲಿಗೆ ಕಟ್ಟು ಹಾಕಿದ್ದರು. ಅವನು ತನ್ನ ಭಕ್ತ ಶ್ರೇಷ್ಠ ನಾರದನ ಭವಿಷ್ಯವಾಣಿಯನ್ನು ನಡೆಸಿಕೊಡಲು ಬೆಳೆಯುತ್ತಿದ್ದ ಮರಗಳತ್ತ ನಡೆದನು ಪ್ರಾರಂಭಿಸಿದನು. ನಾರದರು ತನ್ನ ಪರಮ ಭಕ್ತ ತನ್ನೆದುರಿಗೆ ಅರ್ಜುನ ವೃಕ್ಷಗಳಾಗಿ ಕಾಣುತ್ತಿದ್ದ 2 ಮರಗಳ ವಾಸ್ತವವಾಗಿ ಕುಬೇರನ ಮಕ್ಕಳು ಎಂದು ಕೃಷ್ಣನಿಗೆ ತಿಳಿದಿತ್ತು. ಈಗ ನಾನು ನನ್ನ ಪರಮ ಭಕ್ತ ನಾರದರ ಮಾತನ್ನು ನಡೆಸಿಕೊಡಬೇಕು ಎಂದು ಅವನು ಯೋಚಿಸಿದನು. ಅನಂತರ 2 ಮರಗಳ ನಡುವೆ ಇದ್ದ ಸ್ಥಳದಲ್ಲಿ ಮುನ್ನಡೆಯಲು ಪ್ರಾರಂಭಿಸಿ ಅವನು 2 ಮರಗಳ ನಡುವೆ ದಾಟಲು ಸಾಧ್ಯವಾಯಿತಾದರೂ ದೊಡ್ಡ ಹೊರಳು ಕಲ್ಲು ಮರಗಳ ನಡುವೆ ಅಡ್ಡಡ್ಡಲಾಗಿ ಸಿಕ್ಕಿಕೊಂಡವು. ಇದನ್ನು ಬಳಸಿಕೊಂಡು ಶ್ರೀಕೃಷ್ಣನು ಒರಳು ಕಲ್ಲಿಗೆ ಕಟ್ಟಿದ ಹಗ್ಗವನ್ನು ಎಳೆಯಲು ಪ್ರಾರಂಭಿಸಿದ. ಬಲವಾಗಿ ಎಳೆದು ಅವನು ಎಳುತ್ತಲೇ 2 ಮರಗಳು ಕೊಂಬೆಗಳು ಮತ್ತು ಎಲ್ಲಾ ಭಾಗಗಳು ಸಹಿತವಾಗಿ ದೊಡ್ಡ ಶಬ್ದ ಮಾಡುತ್ತಾ ನೆಲಕ್ಕೆ ಉರುಳಿದವು. ಮುರಿದು ಬಿದ್ದ ಮರಗಳಿಂದ ಪ್ರಜ್ವಲಿಸುವ ಬೆಂಕಿಯಂತೆ ತೇಜಸ್ವಿಗಳಾಗಿದ್ದ ಇಬ್ಬರು ವ್ಯಕ್ತಿಗಳು ಹೊರಬಂದರು. ಅವರು ಇರುವಿನಿಂದ ಎಲ್ಲ ದಿಕ್ಕುಗಳು ಬೆಳಕಾಗಿ ಸುಂದರವಾಗಿ ಪರಿಶುದ್ಧತೆಯನ್ನು ಪಡೆದು ಆ ಇಬ್ಬರು ಮಗು ಕೃಷ್ಣನ ಬಳಿಗೆ ಬಂದು ತಲೆಬಾಗಿ ತಮ್ಮ ಭಕ್ತಿಯನ್ನು ಪ್ರಾರ್ಥನೆಯನ್ನು ಈ ಮಾತುಗಳಲ್ಲಿ ಸಲ್ಲಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಶುಭ ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪ್ರಭು ಶ್ರೀ ಕೃಷ್ಣ, ನೀನು ಮೂಲ ದೇವೋತ್ತಮ ಪುರುಷನು, ಎಲ್ಲ ನಿಗೂಢ ಶಕ್ತಿಗಳ ಪ್ರಭು. ಈ ಬ್ರಹ್ಮಾಂಡವು ಕೆಲವೊಮ್ಮೆ ವ್ಯಕ್ತವಾದ ಕೆಲವೊಮ್ಮೆ ಅವ್ಯಕ್ತವಾದ ನಿನ್ನ ಶಕ್ತಿಗಳ ವಿಸ್ತರಣೆ ಎನ್ನುವುದನ್ನು ಬ್ರಾಹ್ಮಣ ಪಂಡಿತರು ಬಲ್ಲರು. ಎಲ್ಲ ಜೀವಿಗಳಿಗೂ ಪ್ರಾಣ, ದೇಹ ಹಾಗೂ ಇಂದ್ರಿಯಗಳನ್ನು ನೀಡುವ ಮೂಲ ಪುರುಷ ನೀನು ಶಾಶ್ವತನಾದ ದೇವರು. ಪ್ರಭು ವಿಷ್ಣು ಸರ್ವಾಂತರ್ಯಾಮಿ, ಸರ್ವ ನಿಯಂತ್ರಕ. ಸಾತ್ವಿಕ, ರಾಜಸ ಮತ್ತು ತಾಮಸ ತ್ರಿಗುಣಗಳ ಪ್ರಭಾವದಿಂದ ಕೆಲಸ ಮಾಡುವ ಬ್ರಹ್ಮಾಂಡದ ಮೂಲವೇ ನೀನು. ಜೀವಿಗಳ ವಿವಿಧ ರೂಪಗಳಲ್ಲಿ ನೀನು ಪರಮಾತ್ಮನಾಗಿ ನೆಲೆಸಿದ್ದೀಯೇ. ಅವುಗಳ ದೇಹಗಳನ್ನು ಮತ್ತು ಮನಸ್ಸುಗಳನ್ನು ಏನು ನಡೆಯುತ್ತಿದೆ ಎನ್ನುವುದನ್ನು ನೀನು ಬಲ್ಲೆ. ಆದುದರಿಂದ ಎಲ್ಲ ಜೀವಿಗಳ ಎಲ್ಲ ಕರ್ಮಗಳನ್ನು ನಿರ್ದೇಶಿಸುವವನು ನೀನೇ. ಆದರೆ ಪ್ರಕೃತಿಯ ಗುಣತ್ರಯಗಳ ಪ್ರಭಾವದಲ್ಲಿರುವ ವಸ್ತುಗಳ ಮಧ್ಯೆ ಇದ್ದರೂ ಇಂತಹ ಕಶ್ಮಲದ ಸೋಂಕಿನ ಗುಣಗಳಿಂದ ನಿನ್ನ ಮೇಲೆ ಯಾವುದೇ ಪರಿಣಾಮ ಆಗುವುದಿಲ್ಲ. ಭೌತಿಕ ಗುಣಗಳ ಪ್ರಭಾವಕ್ಕೆ ಸಿಕ್ಕಿರುವ ಯಾರು ನಿನ್ನ ಅಲೌಕಿಕ ಗುಣಗಳನ್ನು ಅರಿಯಲಾರರು. ನಿನ್ನ ದಿವ್ಯ ಗುಣಗಳು ಸೃಷ್ಟಿಗೆ ಮೊದಲೇ ಇದ್ದವು. ಈ ಕಾರಣದಿಂದಲೇ ನಿನ್ನನ್ನು ಸದಾ ತನ್ನ ಅಂತರಂಗ ಶಕ್ತಿಗಳಿಗಾಗಿ ಸ್ತುತಿಸಲ್ಪಡುವ ಪರಬ್ರಹ್ಮನೆಂದು ಕರೆಯುತ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ನಿನ್ನ ವಿವಿಧ ಅವತಾರಗಳಿಂದ ಮಾತ್ರವೇ ನಿನ್ನನ್ನು ಅರಿಯಬಹುದು. ನೀನು ಬೇರೆ ಬೇರೆ ಬಗೆಯ ದೇಹಗಳನ್ನು ತಳೆದರೂ ಈ ದೇಹಗಳು ಭೌತ ಸೃಷ್ಟಿಯ ಭಾಗಗಳಲ್ಲ. ಅವು ಅಮಿತವಾದ ಸಂಪತ್ತು, ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳ ಅಲೌಕಿಕ ಶಕ್ತಿಗಳ ಆಗರಗಳಾಗಿವೆ. ಈ ಭೌತಿಕ ಜಗತ್ತಿನಲ್ಲಿ ದೇಹಕ್ಕೂ ದೇಹದ ಒಡೆಯನಿಗೂ ವ್ಯತ್ಯಾಸ ಉಂಟು. ಆದರೆ ನೀನು ನಿನ್ನ ಮೂಲ ಆಧ್ಯಾತ್ಮಿಕ ದೇಹದಲ್ಲಿ ಕಾಣಿಸಿಕೊಳ್ಳುವುದರಿಂದ ನಿನ್ನಲ್ಲಿ ಈ ಬಗೆಯ ವ್ಯತ್ಯಾಸಗಳಿಲ್ಲ. ನೀನು ಕಾಣಿಸಿಕೊಂಡಾಗ ನಿನ್ನ ಅಸಾಧಾರಣ ಚಟುವಟಿಕೆಗಳು ನೀನು ದೇವೋತ್ತಮ ಪರಮ ಪುರುಷನು ತೋರಿಸುತ್ತದೆ. ಭೌತಿಕ ಜಗತ್ತಿನಲ್ಲಿ ತುಂಬಾ ಇಲ್ಲ, ಓದ್ಲಾ ಮಾತಾಜಿ ಫುಲ್ಲು? ಓದಿ ಓದಿ ಓದಿ. ಭೌತಿಕ ಚಟುವಟಿಕೆಗಳನ್ನು ನಡೆಸುವುದು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಜೀವಿಗಳ ಹುಟ್ಟು, ಸಾವು ಮತ್ತು ಮುಕ್ತಿಗಳನ್ನು
ನಿರ್ಧರಿಸಲೆಂದೇ ಈಗ ಕಾಣಿಸಿಕೊಂಡಿರುವ ದೇವೋತ್ತಮ ಪರಮ ಪುರುಷನೇ ನೀನು ನಿನ್ನ ಪೂರ್ಣ ವಿಸ್ತರಣೆಗಳಿಂದ ತುಂಬಿದ್ದೀಯೆ. ಎಲ್ಲರಿಗೆ ಎಲ್ಲ ಬಗೆಯ ವರಗಳನ್ನು ನೀನು ಅನುಗ್ರಹಿಸಬಲ್ಲೆ ಪ್ರಭುವೇ. ಎಲ್ಲ ಭಾಗ್ಯದ ಮತ್ತು ಒಡೆತನದ ಆಕಾರವೇ ನಿನಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳು. ನೀನು ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮ ಪುರುಷನು, ಶಾಂತಿಯ ಮೂಲವೇ ನೀನು, ಯದುಕುಲ ತಿಲಕನು. ಪ್ರಭುವೇ, ಕುಬೇರ ಎನ್ನುವ ಹೆಸರಿನ ದೇವತೆಯು ನಮ್ಮ ತಂದೆ, ಅವನು ನಿನ್ನ ಸೇವಕ. ಮಹರ್ಷಿ ನಾರದರು ನಿನ್ನ ಸೇವಕರು. ಅವರ ಅನುಗ್ರಹದಿಂದಲೇ ನಾವು ನಿನ್ನನ್ನು ಕಣ್ಣಾರೆ ಕಾಣುವುದು ಸಾಧ್ಯವಾಯಿತು. ನಿನ್ನ ಮಹಾತ್ಮ್ಯವನ್ನು ಹೊಗಳುವುದರಲ್ಲಿ ಮತ್ತು ನಿನ್ನ ದಿವ್ಯ ಕಾರ್ಯಗಳ ವಿಷಯಗಳನ್ನು ಕೇಳುವುದರಲ್ಲಿಯೇ ಮಗ್ನರಾಗಿ ಸದಾ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತೆ ಕೃಪೆ ಮಾಡು ಎಂದು ಬೇಡುತ್ತೇವೆ. ನಮ್ಮ ಕೈಗಳು ಇತರ ಅಂಗಾಂಗಗಳು ನಿನ್ನ ಸೇವೆಯಲ್ಲಿಯೇ ನಿರತವಾಗಿರಲಿ. ನಮ್ಮ ಮನಸ್ಸುಗಳು ಯಾವಾಗಲೂ ನಿನ್ನ ಚರಣ ಕಮಲಗಳಲ್ಲಿ ಸ್ಥಿರವಾಗಿರಲಿ. ನಮ್ಮ ಶಿರಗಳು ಪ್ರಭುವಾದ ನಿನ್ನ ಸರ್ವಾಂತರ್ಯಾಮಿ ವಿಶ್ವರೂಪದ ಮುಂದೆ ಬಾಗಿರಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಧನ್ಯವಾದ ಮಾತಾಜಿ. ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಶಾಂತಿರೂಪಿಣಿ ಮಾತಾಜಿ ಓದ್ತಿಲ್ಲ. ಹರೇ ಕೃಷ್ಣ. ಶಾಂತಿರೂಪಿಣಿ ಮಾತಾಜಿ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಒಂದ್ ನಿಮಿಷ. ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ನೋಡ್ತೀನಿ ಮಾತಾಜಿ. ಮಂಗಳ ಮಾತಾಜಿ ನೀವು ಓದ್ತೀರಾ ಮಾತಾಜಿ? ಓದಿ ಮಾತಾಜಿ. ಮಾತಾಜಿ ಓದ್ತೀನಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. ನಳಕುವಾರ ಮತ್ತು ಮಣಿಗ್ರೀವರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ ಮೇಲೆ ಗೋಕುಲದ ಪ್ರಭು ಮತ್ತು ಯಜಮಾನನಾದ ಮಗು ಕೃಷ್ಣನು ಯಶೋದೆಯ ಹಗ್ಗಗಳು ಅವನನ್ನು ಹೊರಳು ಕಲ್ಲಿಗೆ ಬಂಧಿಸಿದಂತೆ ನಸುನಗುತ್ತಾ ಹೀಗೆಂದನು. ದೇವತೆಗಳ ಕುಟುಂಬದಲ್ಲಿ ನಿಮಗೆ ಅಪೂರ್ವವಾದ ಸುರದ್ರೂಪ ಮತ್ತು ಸಂಪತ್ತುಗಳು ಲಭಿಸುವುದರಿಂದ ನೀವು ಹೇಯವಾದ ದುರಹಂಕಾರದ ಸ್ಥಿತಿಯಲ್ಲಿದ್ದಾಗ ನನ್ನ ಪರಮ ಭಕ್ತನಾದ ನಾರದನು ತನ್ನ ನಿಷ್ಕರಣ ದಯೆಯಿಂದಾಗಿ ನಿಮ್ಮನ್ನು ಉಳಿಸಿದ ಎನ್ನುವ ಸಂಗತಿಯು ನನಗೆ ತಿಳಿದಿತ್ತು. ಅತ್ಯಂತ ಅಧಮವಾದ ನರಕದ ಸ್ಥಿತಿಗೆ ನೀವು ಜಾರಿ ಸಾಗುವುದನ್ನು ಅವನು ತಪ್ಪಿಸಿದ್ದಾನೆ. ಇವೆಲ್ಲವೂ ನನಗೆ ಆಗಲೇ ತಿಳಿದಿದೆ. ಅವನಿಂದ ಶಾಪವನ್ನು ಪಡೆದದಷ್ಟೇ ಅಲ್ಲ, ಅವನನ್ನು ಕಣ್ಣಾರೆ ನೋಡಿದಿರಿ. ನೀವು ಭಾಗ್ಯವಂತರು, ಸದಾ ಪ್ರಶಾಂತರು, ಎಲ್ಲರಲ್ಲಿ ದಯೆ ಇರುವವರು ಆದ ನಾರದರನ್ನು ಆಕಸ್ಮಿಕವಾಗಿಯಾದರೂ ಯಾರಾದರೂ ಕಂಡರೆ ಈ ಬದ್ಧ ಆತ್ಮಕ್ಕೆ ಮುಕ್ತಿಯು ದೊರೆಯುತ್ತದೆ. ಇದು ಸಂಪೂರ್ಣವಾಗಿ ಸೂರ್ಯನ ಬೆಳಕಿನಲ್ಲಿ ನಿಂತುಕೊಂಡ ಹಾಗೆಯೇ ಸರಿ. ದೃಷ್ಟಿದೋಷವೆಂತಹದು ಇಲ್ಲಿರಲಾರದು. ಆದುದರಿಂದ ನಳಕುವಾರರ ಮತ್ತು ಮಣಿಗ್ರೀವರೇ ಪ್ರೇಮವನ್ನು ಬೆಳೆಸಿಕೊಂಡಿದ್ದೀರಿ. ಭೌತ ಜಗತ್ತಿನಲ್ಲಿ ಇದೇ ನಿಮ್ಮ ಕಡೆಯ ಜನ್ಮ. ನೀವೀಗ ನಿಮ್ಮ ತಂದೆಯ ನಿವಾಸಕ್ಕೆ ಹಿಂತಿರುಗಬಹುದು. ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವ ಮನಸ್ಥಿತಿಯಲ್ಲಿ ಉಳಿದು ನೀವು ಈ ಜನ್ಮದಲ್ಲಿಯೇ ಮುಕ್ತಿಯನ್ನು ಪಡೆಯುವಿರಿ. ಇದಾದ ನಂತರ ಆ ದೇವತೆಗಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ಮತ್ತೆ ಮತ್ತೆ ತಲೆಬಾಗಿ ಅನಂತರ ತೆರಳಿದರು. ಪ್ರಭುವು ಕಟ್ಟಿದ ಸ್ಥಿತಿಯಲ್ಲೇ ಉಳಿದನು. ನಳಕುವರ ಮತ್ತು ಮಣಿಗ್ರೀವರ ಉದ್ಧಾರ ಎನ್ನುವ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ನಳಕುವರ ಮತ್ತೆ ಮಣಿಗ್ರೀವರ ಉದ್ಧಾರ ಅನ್ನುವಂತಹ ಒಂದು ಕಥೆ ಆಗಿರುವಂಥದ್ದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು ತುಂಬಾ ಅನೇಕವಾದಂತಹ ವಿಷಯಗಳು ಇಲ್ಲಿ ಇದೆ. ಭಗವಂತ, ನಾವು ನಮ್ಮ ಕರ್ಮಗಳನ್ನ ಮಾಡ್ತೀವಿ, ಆದ್ರೆ ಭಗವಂತ ಅವನ ಲೀಲೆಗಳನ್ನ ಮಾಡುವಂಥವನು. ಸೊ ನಾವು ಹೇಗೆ ನಮ್ಮ ಕರ್ಮಗಳನ್ನ ಮಾಡಿ ಅದರ ಒಂದು ಫಲಗಳನ್ನ ನಾವು ಅನುಭವಿಸ್ತೀವಿ, ಆದ್ರೆ ಭಗವಂತ ಲೀಲೆಗಳನ್ನ ಮಾಡಿ ಎಲ್ಲರಿಗೂ ಯಾವ ರೀತಿಯಲ್ಲಿ ಕರ್ಮಗಳನ್ನ ಮಾಡಬೇಕು ಅನ್ನೋದನ್ನ ಅವನು ತೋರಿಸ್ಕೊಡ್ತಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಳಕುವರ ಮತ್ತೆ ಮಣಿಗ್ರೀವರ ಹೇಗೆ ತಮ್ಮ ಒಂದು ರಾಜಸಿಕವಾದಂತಹ ಗುಣಗಳಿಂದ ಪತನ ಹೊಂದಿ ಆ ಕಡೆಗೆ ಅವರು ಭಗವಂತನ ಒಂದು ದಯೆಯಿಂದನೇ ಮತ್ತೆ ಮುಕ್ತಿಯನ್ನ ಹೊಂದುತ್ತಾರೆ. ಸೊ ಅದರ ಒಂದು ಕಥೆ ಇಲ್ಲಿ ಬಂದಿರುವಂಥದ್ದು.
ಸೊ ಎಲ್ಲರಿಗೂ ಗೊತ್ತು, ನಳಕುವರ ಮತ್ತೆ ಮಣಿಗ್ರೀವ ಇವರು ಕುಬೇರನ ಮಕ್ಕಳಾಗಿರ್ತಾರೆ. ಕುಬೇರ ಅಂದಿದ ತಕ್ಷಣನೇ ನಮಗೆ ಅರ್ಥ ಆಗತ್ತೆ ಅವನು ಐಶ್ವರ್ಯದ ಪ್ರಭುವಾಗಿರುವಂಥವನು. ಸೊ ಹಾಗಾಗಿ ಯಾರು ಐಶ್ವರ್ಯವಂತರಾಗಿರ್ತಾರೋ ಅಂಥವರ ಮಕ್ಕಳು ಸಹ ಐಶ್ವರ್ಯವಂತರೇ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಆ ಒಂದು ಸ್ಥಿತಿಯಲ್ಲಿ ಅವರ ಒಂದು ಗುಣಗಳು ಯಾವ ರೀತಿ ಇರಬೇಕೋ ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಇಂತಹ ಒಂದು ಸ್ಥಿತಿಯಲ್ಲಿ ನಳಕುವರ ಮತ್ತೆ ಮಣಿಗ್ರೀವರಿಗೆ ಅವರ ಒಂದು ತಂದೆಯ ಒಂದು ಐಶ್ವರ್ಯದಿಂದ ಅವರಿಬ್ಬರಿಗೆ ತುಂಬಾ ಅಂದ್ರೆ ತುಂಬಾ ರಾಜಸಿಕ ಮತ್ತೆ ತಾಮಸಿಕ ಗುಣಗಳು ಹೆಚ್ಚಾಗೋಗಿರತ್ತೆ. ಹಾಗಾಗಿ ಅವರು ತಮ್ಮನ್ನ ತಾವು ಗಂಧರ್ವ ಮಕ್ಕಳಾಗಿದ್ರೂ ಸಹ ಅವರು ತಮ್ಮ ಒಂದು ಹತೋಟಿಯಲ್ಲಿ ಇರೋದಿಲ್ಲ ಅವರು. ಸೊ ಹಾಗಾಗಿ ಏನಾಗತ್ತೆ, ಕೈಲಾಸ ಪರ್ವತದ ಅಂದ್ರೆ ಶಿವನ ಪ್ರದೇಶವಾದಂತಹ ಮಂದಾಕಿನಿ ಒಂದು ನದಿಯ ಹತ್ತಿರ ಇರುವಂತಹ ಒಂದು ವನದಲ್ಲಿ ಹೋಗಿ ಅವನು ಒಂದು ಸರ್ತಿ ಏನಾಗತ್ತೆ, ಅವನು ಮದ್ಯಪಾನ ಮಾಡ್ಕೊಂಡಿರುವಂಥವನು. ಹೇಗೆ ಅಂತಂದ್ರೆ ಕುತ್ತಿಗೆ ತನಕ ಕುಡಿದು ಬಿಟ್ಟಿರ್ತಾನೆ. ಸೊ ಹಾಗಾಗಿ ಅಂತಹ ಒಂದು ಸ್ಥಿತಿಯಲ್ಲಿ ಇದ್ದಾಗ ತನ್ನ ಮೇಲೆ ಇಬ್ಬರಿಗೂ ಸಹ ತಮ್ಮ ಮೇಲೆ ತಮಗೆ ಒಂದು ಪ್ರಜ್ಞೆ ಅನ್ನೋದೇ ಇರೋದಿಲ್ಲ. ಮತ್ತೆ ಅಂತಹ ಶ್ರೀಮಂತರಾಗಿರೋದ್ರಿಂದ ಅವರ ಸುತ್ತ ಸುಂದರ ಸ್ತ್ರೀಯರ ಒಂದು ಸಂಗೀತವನ್ನ ಆಲಿಸುವಂತಹ ಒಂದು ಇದರಿಂದ ಅವರು ಒಳಗಡೆ ನುಗ್ತಾರೆ, ಆ ವನದೊಳಗೆ ಹೋಗ್ತಾರೆ. ಮತ್ತೆ ತುಂಬಾ ಉನ್ಮತ್ತರಾಗೋಗಿರ್ತಾರೆ, ಮತ್ತದಿಂದ ಕೂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಆ ನದಿಯಲ್ಲಿ ಆಡೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇದ್ದಂತಹ ಒಂದು ಮಂದಾಕಿನಿ ಒಂದು ನದಿಯಲ್ಲಿ ಆಡೋದಿಕ್ಕೆ ಶುರು ಮಾಡ್ತಾರೆ. ಎಲ್ಲಿಯವರೆಗೂ ಅಂದ್ರೆ ಅಲ್ಲಿಯೇ ಆ ಒಂದು ಮದ್ಯಪಾನವನ್ನ ಮಾಡ್ತಾ ಅಲ್ಲಿರುವಂತಹ ಸುಂದರವಾದಂತಹ ಒಂದು ಪುಷ್ಪಗಳ ಒಂದು ಸುಗಂಧವನ್ನ ಹೀರ್ತಾ ಆ ಹೆಂಗಸರ ಜೊತೆಯಲ್ಲಿ ಅವನು ತುಂಬಾ ಮತ್ತನಾಗಿ ಇಬ್ರು ಕ್ರೀಡಿಸ್ತಾ ಇರ್ತಾರೆ. ಅಂತಹ ಒಂದು ಸಮಯದಲ್ಲಿ ನಾರದರು ಬರ್ತಾರೆ. ನೋಡಿ, ನಾರದರು ಮುಕ್ತಾತ್ಮರು, ಸೊ ತ್ರಿಕಾಲಜ್ಞಾನಿಗಳು, ಮತ್ತೆ 3 ಒಂದು ಲೋಕಗಳಲ್ಲಿ ಅವರು ಸಂಚರಿಸಬಲ್ಲ ಅಂತವರು. ಸೊ ಎಲ್ಲೆಲ್ಲಿ ಇಂತಹ ಅನರ್ಥವಾಗ್ತಾ ಇರುತ್ತೋ ಅಂಥ ಪ್ರದೇಶದಲ್ಲೇ ಅವರು ಸುಮ್ಮನೆ ಇರೋದಿಲ್ಲ. ಅಂಥವ್ರಿಗೆ ಯಾವುದೇ ಒಂದು ರೀತಿಯಲ್ಲಾದ್ರೂ ಅವರಿಗೆ ಒಳ್ಳೆಯ ಒಂದು ಜೀವವನ್ನ ಕೊಡಬೇಕು ಅಥವಾ ಒಂದು ದೇಹ ಪವಿತ್ರವನ್ನಾಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರೇನ್ ಮಾಡ್ತಾರೆ, ಅಲ್ಲಿ ಬಂದಂತಹ ನಾರದರನ್ನ ಈ ನಳಕುವರ ಮತ್ತೆ ಮಣಿಗ್ರೀವರು ಗಮನಿಸೋದಿಲ್ಲ. ಮತ್ತೆ ಯಾಕೆ ಅಂತಂದ್ರೆ ಅವರು ಮುನಿಗಳಾಗಿರ್ತಾರೆ. ಅಂತಹ ಮಹಾತ್ಮರು ಬಂದಾಗ ನಾವೇನ್ ಮಾಡ್ತೀವಿ, ಎದ್ ನಿಂತ್ಕೊಳ್ತೀವಿ, ನಮಸ್ಕಾರ ಮಾಡ್ತೀವಿ, ಅವರ ಪಾದ ಸ್ಪರ್ಶ ಮಾಡ್ತೀವಿ, ಅವರ ಒಂದು ಏನು ಆಶೀರ್ವಾದವನ್ನ ಬಯಸ್ತೀವಿ. ಆದ್ರೆ ಇವ್ರೇನ್ ಮಾಡಿದ್ರು, ತಮ್ಮ ಒಂದು ಮತ್ತಿನಲ್ಲೇ ಇದ್ದಂಥವ್ರು. ಹಾಗಾಗಿ ಏನಾಯ್ತು, ಇದನ್ನ ನೋಡಿದಂತಹ ನಾರದರಿಗೆ ಅರ್ಥ ಆಯ್ತು, ಇವರು ಈ ಒಂದು ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಅಂತ. ಸೊ ಅಲ್ಲಿದ್ದಂತಹ ಹೆಂಗಸರು ಸಹ ನಾಚ್ಕೋತಾರೆ, ತಮ್ಮ ಮೇಲೆ ಬಟ್ಟೆ ಸಹ ಇರೋದಿಲ್ಲ ಅವರಲ್ಲಿ. ಸೊ ನಳಕುವರ ಮತ್ತೆ ಮಣಿಗ್ರೀವನು ಅದೇ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಆದ್ರೂ ಏನ್ ಮಾಡ್ತಾರೆ, ನಾರದರು ಅವರಿಗೆ ಒಳ್ಳೆಯ ಒಂದು ಬುದ್ಧಿ ಬರ್ಲಿ ಅಂತ ಅವರಿಗೆ ಶಾಪವನ್ನ ಕೊಡ್ತಾರೆ. ಯಾವ ರೀತಿ ಶಾಪ ಕೊಡ್ತಾರೆ ಅಂತಂದ್ರೆ, ಭಗವಂತನಿಂದನೇ ಅವರಿಗೆ ಭಗವಂತನನ್ನ ಕಾಣೋ ತನಕ ಅವರಿಗೆ ಮುಕ್ತಿ ಇಲ್ಲ, ಆ ರೀತಿಯಾದಂತಹ ಒಂದು ಶಾಪವನ್ನ ಕೊಡ್ತಾರೆ. ಮತ್ತೆ ಅವರಿಬ್ರು ಒಂದು ಮರಗಳಾಗಿ ಹೋಗ್ತಾರೆ, ಅಶೋಕ ಮರಗಳಾಗಿ. ಕೃಷ್ಣ ಅಂದ್ರೆ ನಂದ ಮಹಾರಾಜರ ಮನೆಯ ಮುಂದೆನೆ ಅವರು ಮರಗಳಾಗಿ ಇದ್ಬಿಡ್ತಾರೆ. ಸೊ ಇಲ್ಲಿ ಏನಾಯ್ತು, ಇದೆಲ್ಲ ಕಾರಣ ಅವರ ಒಂದು ದುಶ್ಚಟ. ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಿದ್ರು ಸಹ ಎಲ್ಲರೂ 4 ರೀತಿಯಾದಂತ ನಿಯಂತ್ರಕ ತತ್ವಗಳನ್ನ ಅನುಸರಿಸಲೇಬೇಕು ಅಲ್ವಾ? ಯಾವ್ದದು 4 ರೀತಿಯಾದಂತ ನಿಯಂತ್ರಕ ತತ್ವಗಳು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಯಾರು ಬೇಕಾದ್ರೂ ಹೇಳ್ಬೋದು. ಮದ್ಯಪಾನ, ಜೂಜು, ಅನೈತಿಕ ಸ್ತ್ರೀ ಸಂಬಂಧ, ಮತ್ 4ನೇ ದಿನೊಂದು ಮರ್ತೋಯ್ತಲ್ಲ ಮಾತಾಜಿ, ಮಾಂಸಾಹಾರ ಭಕ್ಷಣೆ. ಆದ್ರೆ ಇಲ್ಲಿ ಈ ಇಬ್ರು ಗಂಧರ್ವರು ಏನ್ ಮಾಡ್ತಾ ಇದಾರೆ, ಮದ್ಯಪಾನದಲ್ಲಿ ತೊಡಗಿರ್ತಾರೆ, ತುಂಬಾ ಕಾಮಾಸಕ್ತರಾಗಿರ್ತಾರೆ ಅಲ್ವಾ? ಹಾಗಾಗಿ ಅವರು ತಮ್ಮ ಒಂದು ಪ್ರಜ್ಞೆಯಲ್ಲಿ ಸರಿಯಾಗಿ ಇರೋದಿಲ್ಲ. ಅವರು ರಾಜಸಿಕ ಮತ್ತೆ ತಾಮಸಿಕ ಗುಣಗಳಿಂದ ಪೂರ್ಣವಾಗಿ ತಮ್ಮನ್ನ ತಾವು ಹೀನ ಸ್ಥಿತಿಗೆ ತಗೊಂಡೊಟ್ಟೋಗಿರ್ತಾರೆ. ಸೊ ಯಾರೇ ಆಗ್ಲಿ ಅಂತಹ ಒಂದು ದುಶ್ಚಟಗಳಿಗೆ, 4 ಇಲ್ಲಿ 3 ರೀತಿಯಾದಂತಹ ದುಶ್ಚಟಗಳು ಅಂತ ಹೇಳ್ತಾ ಇದ್ದಾರೆ. ಮದ್ಯಪಾನ, ಕಾಮ ಮತ್ತೆ ಜೂಜು. ಇದೆಲ್ಲ ಏನಾಗತ್ತೆ, ಶ್ರೀಮಂತರಾಗಿರ್ಲಿ ಅಥವಾ ಬಡವರಾಗಿರ್ಲಿ ಅವರನ್ನ
ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಾ ಇಲ್ವಲ್ಲ? ಮಾತಾಜಿ ಕೇಳಿಸ್ತಾ ಇಲ್ವಲ್ಲ? ಕೇಳಿಸ್ತಾ ಇದ್ದೀನಿ ನಿಮ್ಗೆ? ಕೇಳಿಸ್ತಾ ಇಲ್ಲ. ಗಾಯತ್ರಿ ಮಾತಾಜಿ ಮ್ಯೂಟ್ ಆಗಿದ್ದಾರೆ. ಮಾತಾಜಿ ಮ್ಯೂಟ್ ಆಗಿದ್ದೇವೆ. ಅವ್ರಿಗೆ ಫೋನ್ ಬರ್ತಂತ ಕಾಣಿಸ್ತದೆ. ಒಂದ್ ನಿಮಿಷ. ಮಾತಾಜಿ ಇದು ಗಾಯತ್ರಿ ಅವರೇನಾ? ಅಲ್ಲ, ಗಾಯತ್ರಿ ದೇವಿ ಮಾತಾಜಿ. ಹಾಗಾದ್ರೆ ಇಲ್ಲ, ಅವ್ರು ಲೆಫ್ಟ್ ಆಗಿದ್ದಾರೆ. ಅವ್ರ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಯ್ತಂತ. ಒಂದ್ ನಿಮಿಷ ಕಾಲ್ ಮಾಡ್ತೀನಿ ನಾನು. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ. ಪವರ್ ಹೊಟ್ಟೋಯ್ತು, ಹಾಗಾಗಿ ಕಟ್ ಆಯ್ತು ಮಾತಾಜಿ. ಒಂದ್ ನಿಮಿಷ ಜಾಯಿನ್ ಆಗ್ತೀನಿ ಲ್ಯಾಪ್ಟಾಪ್ ಇಂದಾನೆ. ಓಕೆ ಮಾತಾಜಿ. ಪೂನಮ್ಮ ಕೈ ಎತ್ತದು. ಪೂನಮ್ಮ ಹರೇ ಕೃಷ್ಣ. ಸೊ ಇಲ್ಲಿ ಏನಾಗತ್ತೆ, ವಾಣಿಗ್ರೀವ ಮತ್ತೆ ನಳಕುವರ ತುಂಬಾ ಹೀನ ಸ್ಥಿತಿಯಲ್ಲಿರ್ತಾರೆ. ಹಾಗಾಗಿ ನಾರದರು ಅವರಿಗೆ ಶಾಪವನ್ನ ಕೊಡುವಂಥದ್ದು. ಯಾಕೆ ಅಂದ್ರೆ ತಮ್ಮ ಒಂದು ಸುಧಾರಣೆ ಆಗ್ಲೇಬೇಕಾಗಿತ್ತೆ. ಸೊ ಅದೇ ರೀತಿಯಲ್ಲಿ ಭೌತಿಕದಲ್ಲೂ ಅಷ್ಟೇ, ಯಾರು ಇಂತಹ ಚಟಗಳಿಗೆ ಗುರಿ ಆಗಿರ್ತಾರೋ ಅವರು ತಮ್ಮನ್ನ ತಾವು ಹೀನಾಯವಾದಂತಹ ಸ್ಥಿತಿಯನ್ನ ತಗೊಂಡು ಹೋಗಿರ್ತಾರೆ. ಹಾಗಾಗಿ ಕೆಲವರು ಪ್ರಾಣಿಗಳನ್ನ ಕೊಳ್ತಾರೆ, ಕೆಲವರು ಕಾಮ ಅತಿಯಾದಂತಹ ಜೂಜಾಟ ಮತ್ತೆ ಮದ್ಯಪಾನ ಇದೆಲ್ಲದಿಂದ ಅವ್ರೇನಾಗ್ತಾರೆ, ತುಂಬಾ ತಮ್ಮನ್ನ ತಾವು ಹೀನಾಯವಾದಂತಹ ಸ್ಥಿತಿಗೆ ತಗೊಂಡು ಹೋಗ್ತಾರೆ. ಹಾಗಾಗಿ ಅವರು ಭಗವಂತನ ಒಂದು ಭಕ್ತಿ ಆಗ್ಲಿ, ಅವರಿಗೆ ತಾನು ಯಾರು, ತಾನ ಕರ್ತವ್ಯ ಏನು ಅನ್ನೋದು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅವರಿಗೆ ಮುಂದಿನ ಒಂದು ಜನ್ಮ ಅನ್ನೋದು ಹೇಗೆ ಅಂತಂದ್ರೆ ಅವರಿಗೆ ಮುಂದಿನ ಜೀವ ನಶ್ವರವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಅವರು ದೇಹಕ್ಕಾಗಿಯೇ ಎಲ್ಲವನ್ನು ಮಾಡುವಂಥದ್ದು. ದೇಹಕ್ಕಾಗಿ ಯಾರು ತಮ್ಮನ್ನ ತಾವು ಈ ಭೋಗದಲ್ಲಿ ತೊಡಸ್ಕೋತಾರೋ ಆವಾಗ ಏನಾಗತ್ತೆ, ಅವರಿಗೆ ಶಾಶ್ವತವಾದಂತಹ ಜೀವನ ಸಿಗೋದು ಖಂಡಿತ ಕಷ್ಟ. ಹಾಗಾಗಿ ಅವರ ಒಂದು ಮುಂದಿನ ಜೀವನ ಏನಾಗತ್ತೆ, ಒಂದು ಕ್ರಿಮಿಗಳಾಗೋ, ಕೀಟಗಳಾಗೋ, ಅಥವಾ ಒಂದೇ ಒಂದು ನಿಮಿಷ. ಹರೇ ಕೃಷ್ಣ ಮಾತಾಜಿ. ಯಾವ ಹಲೋ, ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ, ಯಾರು ಓದ್ತಾ ಇರೋದು? ಒಂದ್ ನಿಮಿಷ. ಹರೇ ಕೃಷ್ಣ, ಈಗ ಕೇಳಿಸ್ತಾ ಇದೆಯಾ? ಓಕೆ ಓಕೆ. ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಈ ಒಂದು ಕರೆಂಟ್ ಹೋಗಿದ್ರಿಂದ ಇವೆಲ್ಲ ಅಡಚಣೆಗಳಾಗೋಯ್ತು. ಸೊ ಇಲ್ಲಿ ಯಾರು ದೈಹಿಕವಾಗಿ ಈ ಮೂರು ಕೆಟ್ಟ ಚಾಳಿಗಳಲ್ಲಿ ಇರ್ತಾರೋ ಅಂಥವರು ಸಹ ಹೀನಾಯವಾದಂತಹ ಒಂದು ದೇಹಗಳನ್ನ ಪಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಕ್ರಿಮಿಗಳಾಗ್ಬಹುದು, ಹುಳುಗಳಾಗಬಹುದು, ಅಥವಾ ಪ್ರಾಣಿಗಳಾಗಬಹುದು. ಒಂದು ಪ್ರಾಣಿ ಇನ್ನೊಂದನ್ನ ಪ್ರಾಣಿಯನ್ನ ಕೊಂದು ತಿನ್ನೋಂಥದ್ದಲ್ವಾ. ಈಗ ನಾವು ಹುಲಿ, ಸಿಂಹ ಇದಕ್ಕೆಲ್ಲ ಹುಲ್ಲು ಅಥವಾ ಹಾಲು ಕೊಡೋ ಹಾಗಿಲ್ಲ, ಅದು ಇನ್ನೊಂದು ಪ್ರಾಣಿಯನ್ನ ತಿಂದೆ ಅದು ಬದುಕುವಂಥದ್ದು. ಸೊ ಅಂತಹ ಒಂದು ಕೆಳಮಟ್ಟದ ಒಂದು ನರಕಕ್ಕೆ ತಲುಪ್ತಾರೆ. ಮತ್ತೆ ಅವರಿಗೆ ಮತ್ತೆ ಮನುಷ್ಯನ ದೇಹ ಅನ್ನೋದು ಸಿಗೋದು ತುಂಬಾ ಕಷ್ಟವಾಗತ್ತೆ. ಯಾಕೆ ಅಂತಂದ್ರೆ ಮನುಷ್ಯ ಜೀವನದಲ್ಲಿ ಮಾತ್ರನೇ ಭಗವಂತನನ್ನ ಸ್ಮರಿಸೋದಿಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ನಾಯಿ ಆಗ್ಲಿ, ಬೆಕ್ಕಾಗ್ಲಿ ನಮ್ಮ ಮನೆಯಲ್ಲಿ ಇದ್ರೂ ಸಹ ಅದಕ್ಕೆ ಆ ಹೆಸರನ್ನ ಹೇಳೋದಿಕ್ಕೆ ಬರೋದಿಲ್ಲ, ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದಕ್ಕೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಅಂತಹ ಒಂದು ಹೀನಾಯವಾದಂತಹ ಒಂದು ದೇಹಕ್ಕೆ ಇಳಿದು ಬಿಡ್ತಾರೆ ತಮ್ಮನ್ನ ತಾವು ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಸೊ ಹಾಗಾಗಿ ಯಾರೂ ಸಹ ಗುಲಾಮರ ಯಜಮಾನನು ಗುಲಾಮರ ದೇಹವನ್ನ ಮೇಲೆ ಸಂಪೂರ್ಣ ಒಡೆತನವನ್ನು ಸಾಧಿಸುತ್ತಾನೆ. ಏಕೆಂದರೆ ಯಜಮಾನನು ಗುಲಾಮರಿಗೆ ಆಹಾರವನ್ನು ಕೊಡುತ್ತಾನೆ, ಅದರಿಂದ ಈ ದೇಹಕ್ಕೆ ಬೀಜವನ್ನು ಕೊಡುವ ತಂದೆಗೆ ದೇಹವು ಸೇರಿದ್ದೆ ಅಥವಾ ತನ್ನ ಗರ್ಭದಲ್ಲಿ ಬೆಳೆಸುವ ತಾಯಿಗೆ ಸೇರಿದ್ದೆ ಎನ್ನುವ ಪ್ರಶ್ನೆಯು ಹೇಳುತ್ತದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವೆಲ್ಲ ಭಗವಂತನಿಂದ ಬಂದಂಥವ್ರು, ನಾವು ಭಗವಂತನಿಗಾಗಿಯೇ ನಾವು ಭಗವಂತನೆಡೆಗೆ ಹೋಗ್ಬೇಕಾಗಿರುವಂತದ್ದು. ಆದ್ರೆ ನಾವು ಬಂದಿರುವಂತದ್ದು ಭೌತಿಕವಾಗಿ ಅಂದ್ರೆ ನಮ್ಮ ದೇಹ ಬಂದಿರುವಂತದ್ದು ತಾಯಿಯ ಒಂದು ಗರ್ಭದಿಂದ ಅಲ್ವಾ. ನಮ್ಮ ಒಂದು ಪ್ರಾಪಂಚಿಕವಾದಂತಹ ಜನನ ಆಗುವಂಥದ್ದು ತಾಯಿಯ ಒಂದು ಗರ್ಭದಿಂದ. ಆ ಒಂದು ಗರ್ಭದಲ್ಲಿ ಒಂದು ಶಿಶುವಿಗೆ ಭಗವಂತ ಆತ್ಮವನ್ನ ಕೊಡುವಂಥದ್ದು ಅಲ್ವಾ. ಅದು ಆತ್ಮ ಅನ್ನೋದು ಬಂದಿರುವಂಥದ್ದು ಭಗವಂತನಿಂದ. ಸೊ ಅದು ಮೂಲ. ಈ ದೇಹ ಅನ್ನೋದು ನಶಿಸಿ ಹೋಗುವಂಥದ್ದು ಒಂದಲ್ಲ ಒಂದು. ಅದು ಏನೋ ಒಂದು ಹುಳು ಆಗಿರ್ಲಿ ಅಥವಾ ಒಂದು ಆನೆ ಆಗಿರ್ಲಿ ಒಂದು ಮನುಷ್ಯನ ಆಗಿರ್ಲಿ, ಅದೇನಾಗತ್ತೆ, ಅದು ನಶಿಸಿ ಹೋಗುವಂಥದ್ದು. ಆದ್ರೆ ಆ ಆತ್ಮ ಅನ್ನೋದು ಸದಾ ಇರುವಂಥದ್ದು. ಸೊ ಹಾಗಾಗಿ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ದೇಹವನ್ನು ಜೀವಾತ್ಮನೊಡನೆ ಒಂದಾಗಿ ಕಾಣುವ ತಪ್ಪು ಭಾವನೆಯಿಂದ ಮೂರ್ಖರು ಎಲ್ಲಾ ಬಗೆಯ ಪಾಪಗಳನ್ನು ಮಾಡೋದ್ರಲ್ಲಿ ನಿರತರಾಗುತ್ತಾರೆ. ಸೊ ದೈಹಿಕ ಭಾವನೆಯಲ್ಲಿ ಯಾರಿರ್ತಾರೋ ಅಂದ್ರೆ ಅವರಿಗೆ ಇಂದ್ರಿಯ ಭೋಗವೇ ಹೆಚ್ಚು. ಅಂದ್ರೆ ನನ್ನ ಇಂದ್ರಿಯ, ನನ್ನ ಭೋಗ, ನಾನು ದುಡಿತಾ ಇದ್ದೀನಿ, ನನ್ನ ಹತ್ರ ಇಷ್ಟೊಂದು ಅಂತಸ್ತು ಆಸ್ತಿ ಒಂದು ಸ್ಟೇಟಸ್ ಇದೆ, ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂತಹ ಒಂದು ಮಟ್ಟದಲ್ಲಿ ಆ ಒಂದು ಪ್ರಜ್ಞೆಯಲ್ಲಿ ಇದ್ದು ಅವರು ಅದನ್ನ ಮಾಡ್ತಾ ಇರ್ತಾರೆ. ಸೊ ಇದನ್ನ ಏನ್ ಹೇಳ್ತಾರೆ, ಪ್ರಾಣಿಯ ಒಂದು ಜೀವನ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಪ್ರಾಣಿಗಳು ಅದನ್ನೇ ಮಾಡುವಂಥದ್ದು. ಆಹಾರ, ನಿದ್ರಾ, ಭಯ, ಮೈಥುನ ಅಷ್ಟೇನೆ ಅದು ಮಾಡುವಂಥದ್ದು. ಸೊ ಹಾಗಾಗಿ ಮಾನವ ಜನ್ಮ ಸಿಕ್ಕಾಗ ಮಾತ್ರ ನಾವು ಭಗವಂತನ ಸ್ಮರಣೆಯನ್ನ ಮಾಡದೇ ಇದ್ರೆ ಯಾವಾಗ ಅದನ್ನ ಮಾಡೋದಿಲ್ವೋ ಅದು ಅಜ್ಞಾನವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನಮ್ಮ ದೇಹ ಯಾರಿಗೆ ಸೇರಿದ್ದು ಅನ್ನೋದನ್ನು ಸಹ ಇಲ್ಲಿ ಎಕ್ಸಾಂಪಲ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಒಮ್ಮೊಮ್ಮೆ ಏನಾಗತ್ತೆ, ಗುಲಾಮನ ದೇಹವನ್ನು ಯಜಮಾನನಿಗೆ ಮಾರುತ್ತಾರೆ. ಹೇಗೆ ದೇಹ ಅನ್ನೋದು ನಶ್ವರ ಅನ್ನೋದನ್ನ ಇಲ್ಲಿ ಎಕ್ಸಾಂಪಲ್ ಮೂಲಕ ಹೇಳ್ತಾ ಇದ್ದಾರೆ. ತಾತ, ತಂದೆ, ಮಗಳು, ಈ ಒಂದು ಏನು ರಿಲೇಶನ್ಶಿಪ್ ಅಂತ ನಾವು ಹೇಳ್ತೀವೋ ಅದು ಇದ್ರೂ ಸಹ ಈಗ ತಂದೆ ಆದವನು ಮಗಳಿಗೆ ಮದ್ವೆ ಮಾಡಿಕೊಟ್ಟು ಅವಳಿಗೆ ಮಗು ಹುಟ್ಟಿದಾಗ ನನಗೆ ಕೊಡು ಅಂತ ಕೇಳುವಂತಹ ಒಂದು ಇದನ್ನ ಅವರು ಒತ್ತಾಯವನ್ನ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ದೇಹಕ್ಕಾಗಿ ಎಲ್ಲರೂ ಮಾಡುವಂಥದ್ದು. ಮತ್ತೆ ಇನ್ನು ತುಂಬಾ ಬಡವರಾಗಿದ್ದು ರಾಜರ ಕೈಯಲ್ಲಿ ಅಥವಾ ಜಮೀನ್ದಾರರ ಕೈಯಲ್ಲಿ ಸಿಕ್ಕಂತವ್ರು ಅವ್ರೇನ್ ಮಾಡ್ತಿರ್ತಾರೆ, ಅವ್ರ ಹೊಟ್ಟೆಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ದೇಹವನ್ನ ಅವ್ರಿಗಾಗಿ ಮುಡುಪಾಗಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಏನೇ ಕೆಲಸ ಕೊಡ್ಲಿ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟೇ ಬಡಿದ್ರು ಕಷ್ಟಕರವಾದಂತಹ ಕೆಲಸಗಳನ್ನ ಕೊಟ್ಟರು ಸಹ ಮಾಡ್ತಾ ತಮ್ಮ ದೇಹವನ್ನ ಅವ್ರಿಗಾಗಿ ಬಿಟ್ಬಿಟ್ಟಿರ್ತಾರೆ. ಅಂತಹ ದೇಹಗಳು ಹೋದ್ಮೇಲೆ ಅವ್ರನ್ನ ಯಾರು ನೋಡ್ಕೋತಾರೆ? ಅಂತಹ ದೇಹಗಳಿಗಾಗಿ ಯಾರು ಮಾತ್ರ ಇದನ್ನ ಮಾಡೋದಿಲ್ಲ. ಸೊ ಕಡೆಗೆ ಏನ್ ಮಾಡ್ತಾರೆ, ಅದನ್ನ ಎತ್ತಿ ಬಿಸಾಕ್ತಾರೆ ಅಥವಾ ಸುಟ್ಟು ಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ದೇಹಗಳ ಬಗ್ಗೆ ಯಾರು ಹೆಚ್ಚೆಚ್ಚು ಇದನ್ನ ಕೊಡ್ತಾರೋ ಅಂತಹವರಿಗೆ ಅದು ಹೇಗೆ ಪಂಚಮಹಾಭೂತಗಳಿಂದ ಬಂದಿರೋ ಅಂಥದ್ದು, ಅದು ಪಂಚಮಹಾಭೂತಗಳಲ್ಲೇ ಅದು ಐಕ್ಯವಾಗುವಂಥದ್ದು. ಅದು ಯಾರ ಸ್ವತ್ತು ಅಲ್ಲದೆ ಇರುವಂಥದ್ದು. ಯಾಕೆ ಅಂತಂದ್ರೆ ಅದು ನಶ್ವರವಾಗಿರುವಂಥದ್ದು, ಯಾವತ್ತಿದ್ರೂ ಅದು ಹೋಗ್ಲೇಬೇಕಾಗಿರುವಂಥದ್ದು. ಆದ್ರೆ ಶಾಶ್ವತವಾಗಿರೋದನ್ನ ನಾವು ಗಮನಿಸದೇ ಇದ್ರೆ ಅದು ತುಂಬಾ ಹೆಚ್ಚು ಈಗ ನಾವು ಮನುಷ್ಯರಾಗಿದ್ದೀವಿ, ಮನುಷ್ಯ ದೇಹದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾವು ಇಲ್ಲದೆ ಇದ್ದಾಗ, ಈ 4 ನಿಯಂತ್ರಕ ತತ್ವಗಳನ್ನ ಅನುಸರಿಸದೆ ಇದ್ದಾಗ ಆವಾಗ ಏನಾಗತ್ತೆ, ಪತನ ಹೊಂದುತ್ತೀವಿ. ಯಾವಾಗ ಪತನ ಹೊಂದುತ್ತೀವೋ ನಮಗೆ ಆ ಒಂದು 84 ಲಕ್ಷ ಯೋನಿಗಳಲ್ಲಿ ಯಾವುದೇ ಒಂದು ಜನ್ಮ ಬರಬಹುದು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ಮುಂದೆ ಮಾಡಿ. 75ನೇ ಪೇಜ್ ಹೌದು. ಶ್ರೀಮಂತಿಕೆ, ಸುಳ್ಳು ಪ್ರತಿಷ್ಠೆಗೆ ಮನುಷ್ಯನು ಮೋಹಗೊಂಡಾಗ ಯಾವುದೇ ನೈತಿಕ ಬೋಧನೆಗೆ ಕಿವಿಗೊಡುವುದಿಲ್ಲ. ಮದ್ಯ, ಸ್ತ್ರೀ ಮತ್ತು ಪ್ರಾಣಿ ಹತ್ಯೆ ಇವುಗಳಲ್ಲಿ ನಿರತನಾಗುತ್ತಾನೆ. ಸೊ ಈಗ ಎಲ್ಲರೂ ಮಾಡ್ತಾ ಇರುವಂತದ್ದು ಅದೇ ಅಲ್ವಾ. ಸೊ ಶ್ರೀಮಂತಿಕೆ ಇದೆ ಅಂತ ಅಲ್ಲಿ ಯಾರಿಗೂ ಸಹ ಅಲ್ಲಿ ಪ್ರಾಣಿ ಹತ್ಯೆ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಇದೆಲ್ಲ ಯಾರೂ ಸಹ ಒಂದು ನಿಯಂತ್ರಣಗಳನ್ನ ಮಾಡ್ತಾ ಇಲ್ಲ. ದೊಡ್ಡವರು ಇನ್ನೊಂದು ಬೇರೆ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಮಕ್ಕಳ ಮುಂದೆನೆ ಕುಡಿತಾರೆ, ಮಕ್ಕಳಿಗೂ ಸಹ ಅದನ್ನ ಎಂಕರೇಜ್ ಮಾಡ್ತಾರೆ, ಮನೆಯಲ್ಲಿರುವಂತಹ ಸ್ತ್ರೀಯರಿಗೂ ಎನ್ಕರೇಜ್ ಮಾಡ್ತಾರೆ. ಸೊ ಹಾಗಾಗಿ ಇದೇನಾಗ್ಬಿಡತ್ತೆ, ಇದೆಲ್ಲ ಇಂದ್ರಿಯ ಭೋಗಗಳಲ್ಲಿ ಅವರು ತೊಡ್ಕೊಂಡ್ಬಿಟ್ಟಿರ್ತಾರೆ.
ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಬಡವನಾದಂಥವನಿಗೆ ಅವನು ಬಡವ ಇದೆಲ್ಲ ಭೋಗಗಳನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ಅವನ ಹತ್ರ ದುಡ್ಡಿರತ್ತೋ ಅಷ್ಟರಲ್ಲೇ ಅವನು ಹೆಂಡತಿ ಮಕ್ಕಳು ತನ್ನನ್ನ ಎಲ್ಲವನ್ನ ಪೋಷಣೆ ಮಾಡ್ಬೇಕಾಗತ್ತೆ. ಸೊ ತಿಳಿದಂಥವನು ಏನ್ ಮಾಡ್ತಾನೆ, ಆ ರೀತಿಯಾದಂಥ ದುಶ್ಚಟಗಳಿಗೆ ಅವನು ಬಲಿಯಾಗಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬಡವನೇ ವಾಸಿ. ಯಾಕೆ ಅಂತಂದ್ರೆ ಬಡವನಾಗಿದ್ದಾಗ ಈ ಎಲ್ಲ ಮೋಹ, ಇಂದ್ರಿಯ ಮೋಹಗಳಲ್ಲಿ ಅವನು ಹೋಗಲ್ಲ ಅವನು. ಸೊ ಹಾಗಾಗಿ ಅವನು ತನ್ನಲ್ಲಿ ಏನಿದೆಯೋ ಅದರಲ್ಲೇ ಅವನು ಸಂತೃಪ್ತಿಯನ್ನ ಹೊಂದುತ್ತಾನೆ. ಯಾರು ಆ ರೀತಿಯಲ್ಲಿ ಸಂತೃಪ್ತಿಯನ್ನ ಹೊಂದುತ್ತಾರೋ ಅವರು ಮುಂದೆ ಮೇಲೆ ಬರಬಹುದು, ಮತ್ತೆ ಅವರಿಗೆ ಭಗವಂತನ ಒಂದು ಭಕ್ತಿಯಲ್ಲಿ ಬರೋದಿಕ್ಕೂ ಅವರಿಗೂ ಒಂದು ಇದಿರತ್ತೆ, ಏನ ಹೇಳ್ತೀವಿ, ಚಾನ್ಸ್ ಇರತ್ತೆ. ಆದ್ರೆ ಇಲ್ಲೇನಾಯ್ತು, ಶ್ರೀಮಂತರಾದಂತಹ ನಳಕುವರ ಮತ್ತೆ ಮಣಿಗ್ರೀವರು ಸುಳ್ಳು ಪ್ರತಿಷ್ಠೆ ತನ್ನ ಒಂದು ಶ್ರೀಮಂತಿಕೆಯ ಒಂದು ಪ್ರತಿಷ್ಠೆಗಾಗಿ ಅವ್ರೇನ್ ಮಾಡಿದ್ರು, ಮೋಹಗೊಂಡ್ರು. ಮತ್ತೆ ತಮ್ಮ ಮೇಲೆ ತಮ್ಮ ಒಂದು ಸ್ಥಿತಿ ಇರ್ಲಿಲ್ಲ. ಅಲ್ಲಿ ಬಂದಂತ ನಾರದರನ್ನು ಅವರು ಕಾಣ್ಲಿಲ್ಲ. ಹಾಗಾಗಿ ಅವ್ರೇನಾಯ್ತು, ಅವರ ಒಂದು ದೇಹ ಪ್ರತಿಷ್ಠೆಯಲ್ಲಿ ಇದ್ದಿದ್ರಿಂದ ಅವರಿಗೆ ಆ ರೀತಿಯಾದಂತಹ ಶಾಪವನ್ನ ಪಡಿಬೇಕಾಯ್ತು. ಸೊ ಯಾವಾಗ ಅವರಿಗೆ ಶಾಪ ದೊರೆಯಿತೋ ಆವಾಗ ಅವರಿಗೆ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಲೇಬೇಕು. ಹಾಗಾಗಿ ಅವರು ಭಗವಂತನ ಅಂದ್ರೆ ಶ್ರೀಕೃಷ್ಣನ ಒಂದು ಮನೆಯ ಮುಂದೆ 2 ಮರಗಳಾಗಿ ನಿಂತು ಬಿಡ್ತಾರೆ. ಸೊ ಆದ್ರೆ ಭಗವಂತ ನಾರದರು ಎಷ್ಟು ಮಹಾತ್ಮರು ಅಂತಂದ್ರೆ ಅವರಿಗೆ ಮುಕ್ತಿಯನ್ನು ಕೊಡಬೇಕು ಅನ್ನೋ ಒಂದು ಇಚ್ಛೆನೂ ಸಹ ಅವ್ರಿಗಿತ್ತು. ಈಗ ಏನಪ್ಪಾ ಇಷ್ಟಕ್ಕೆಲ್ಲ ನಾರದರು ಶಾಪ ಕೊಟ್ರ ಅಂತ ನಮ್ಗೆ ಅನ್ಸ್ಬೋದು ಒಂದ್ ನಿಮಿಷ. ಆದ್ರೂ ಸಹ ಆ ಒಂದು ಏನ್ ಹೇಳ್ತೀವಿ, ಆ ಒಂದು ಶಾಪದ ಒಂದು ಪರಿಣಾಮ ಹೇಗೆ ಅಂತಂದ್ರೆ ಮುಂದೆ ಅವರಿಗೆ ಒಳ್ಳೆಯ ಒಂದು ಮುಕ್ತಿಯೂ ದೊರೆಯ ಹಾಗೆ ಅವರು ಶಾಪವನ್ನ ಕೊಟ್ರು. ಹೇಗೆ, ಆ ಭಗವಂತನನ್ನ ನೋಡಿ ಅವರು ಮುಕ್ತರಾಗ್ಬೇಕು, ಆ ರೀತಿಯಾದಂತಹ ಶಾಪವನ್ನ ಕೊಟ್ಟಿದ್ದಾಯ್ತು. ಸೊ ಹಾಗಾಗಿ ಮಹಾತ್ಮರಾದಂಥವರಿಗೆ ಹೇಗೆ ಇನ್ನೊಬ್ಬರನ್ನ ಉದ್ಧಾರ ಮಾಡ್ಬೇಕು ಅನ್ನೋದು ಸಹ ಅವರಿಗೆ ತಿಳಿದಿರತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಅವರಿಗೆ ಗರ್ವ, ಆ ಶ್ರೀಮಂತಿಕೆಯ ಗರ್ವ ಅವರಿಗೆ ಹೆಚ್ಚಾಗಿತ್ತು. ಮತ್ತೆ ಅವರಿಗೆ ಆ ಇಂದ್ರಿಯ ಸುಖದಲ್ಲಿ ಅವರು ಅಲ್ಲಿ ಮತರಾಗೋಗಿದ್ರು. ಸೊ ಹಾಗಾಗಿ ಅಲ್ಲಿ ಅವರಿಗೆ ಗೊತ್ತು, ಅವರಿಗೆ ಹೇಗೆ ಯಾವ ರೀತಿಯಲ್ಲಿ ಅವರಿಗೆ ಮುಕ್ತಿಯನ್ನ ಕೊಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಡತನ ಮತ್ತೆ ಶ್ರೀಮಂತಿಕೆ ಎಲ್ಲಿ ಹೇಗೆ ಆಧ್ಯಾತ್ಮಿಕಕ್ಕೆ ಅಡ್ಡಿ ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಹೇಳ್ತೀವಲ್ಲ ನಾವು, ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೀವಿ ಅಂತ. ಕರೆಕ್ಟ್ ಅಲ್ವಾ? ಕೆಲವು ಸರ್ತಿ ನಾವೇ ಭಗವಂತನ ಎಡೆಗೆ ಹೋಗೋದಿಕ್ಕಾಗೋದಿಲ್ಲ. ಆವಾಗ ಏನಾಗತ್ತೆ, ನಮ್ಮ ಒಂದು ಬಡತನ ಅಥವಾ ನಮ್ಮ ಒಂದು ಕಷ್ಟಗಳಿಗಾಗಿ ಅಟ್ಲೀಸ್ಟ್ ನಾವು ಮೊರೆ ಹೋಗ್ತೀವಿ. 4 ರೀತಿಯಾದಂಥ ಜನ ಭಗವಂತನಡೆಗೆ ಹೋಗ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅರ್ಥಾರ್ಥಿ, ಜ್ಞಾನಿ ಮತ್ತೆ ಜಿಜ್ಞಾಸುಗಳು. ಯಾಕೆ? ಭಗವಂತನನ್ನ ಪಡಿತಾರೆ ಅವರು. ಅಂತಹ ಒಂದು ಸ್ಥಿತಿಯಲ್ಲಿ ಹೋದ್ರೂ ಸಹ ಭಗವಂತನನ್ನ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಶ್ರೀಮಂತನಾದಂಥವನು ಆ ರೀತಿಯಾಗಿ ಅವನು ಹೋಗಲ್ಲ. ಯಾಕೆ ಅಂತಂದ್ರೆ ಅವನ ಒಂದು ಏನು, ಅವನಿಗೆ ಎಲ್ಲ ಭೌತಿಕವಾದಂತಹ ಎಲ್ಲವೂ ಸಿಕ್ಕಿರೋದ್ರಿಂದ ಅವನು ಆ ಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಚ್ಚೆಚ್ಚಾಗಿ ಬಡತನದ ಒಂದು ಅನುಕೂಲದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಬಡತನದಲ್ಲಿ ಇದ್ದಂತಹ ಸಾಧು ಸಜ್ಜನರು ಬಡವನ ಮನೆಯನ್ನು ಸುಲಭವಾಗಿ ಪ್ರವೇಶಿಸಬಹುದು. ಈಗ ನೋಡಿ, ಸಾಧು ಸಜ್ಜನರು ಸಹ ಬಡವನ ಮನೆಗೆ ಹೋಗ್ತಾರಂತೆ. ಯಾಕೆ ಅಂತಂದ್ರೆ ಅಲ್ಲಿ ಹೋದಾಗ ಅವರ ಸಹವಾಸವನ್ನ ಪಡ್ಕೊಳ್ತಾರೆ. ಆದ್ರೆ ಶ್ರೀಮಂತನ ಮನೆಗೆ ಅವರಾಗವರೇ ಹೋಗೋದಿಲ್ವಂತೆ. ಯಾಕೆ ಅಂತಂದ್ರೆ ಅಲ್ಲಿ ಅವರ ಒಂದು ರಾಜಸಿಕ ತಾಮಸಿಕ ಗುಣಗಳನ್ನ ಅವರು ಗೊತ್ತಿರತ್ತೆ ಅವರಿಗೆ ಯಾವ ರೀತಿಯಲ್ಲಿ ಇರ್ತಾರೆ ಅಂತ. ಆದ್ರೆ ಅವರೇ ಕರೆದಾಗ, ಇವಾಗ ಶ್ರೀಮಂತರಾಗಿದ್ದಾರೆ ಅಂದ್ರೆ ಅವ್ರಿಗೆ ಭಕ್ತಿ ಆಧ್ಯಾತ್ಮಿಕತೆ ಇಲ್ಲ ಅಂತ ಅಲ್ಲ, ಕೆಲವರಿಗೆ ಎಲ್ಲವೂ ಇರತ್ತೆ. ಅಂತಹವ್ರು ಕರೆದಾಗ ಖಂಡಿತವಾಗ್ಲೂ ಹೋಗ್ತಾರೆ ಸಾಧು ಸಜ್ಜನರು. ಆದ್ರೆ ಸಾಮಾನ್ಯವಾಗಿ ಅವರು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಗೊತ್ತು, ಯಾರಿಗೆ ಮುಕ್ತಿ ಅನ್ನೋದು ದೊರೀಬೇಕು, ಯಾರಿಗೆ ಭಗವಂತನ ಅವಕಾಶ ಹೆಚ್ಚಾಗಿದೆ, ಅವಶ್ಯಕತೆ ಯಾರಿಗೆ ಹೆಚ್ಚಾಗಿದೆ ಅನ್ನೋದು ಅವರಿಗೆ ಗೊತ್ತಿರತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ದೇವತೆಗಳು ಸಹ ಹೇಗೆ ತಮ್ಮ ಒಂದು ಪತನ ಹೊಂದಬಹುದು ಈ ಒಂದು ನಿಷ್ಠೆಯಲ್ಲಿ ಅನ್ನೋದನ್ನ ನಾವಿಲ್ಲಿ ಗಂಧರ್ವರಾದಂತಹ ಕುಬೇರನ ಮಕ್ಕಳಿಂದನ ನಾವು ಅರ್ಥ ಮಾಡ್ಕೋಬಹುದು. ಯಾರೇ ಆಗಿರ್ಲಿ ಭೌತಿಕ ಜಗತ್ತಿನಲ್ಲಿ, ಅಂದ್ರೆ ಈ ಬ್ರಹ್ಮಾಂಡದ 14 ಲೋಕಗಳಲ್ಲಿ ಯಾರೇ ಆಗಿದ್ರೂ ಸಹ ಅವರು
ಪತನ ಹೊಂದೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ನಾರದರು ಏನ್ ಮಾಡಿದ್ರು, ಅವರನ್ನ ಮರಗಳಾಗಿ ಅಂದ್ರೆ ಅಶೋಕ ವನಗಳ ವೃಕ್ಷಗಳಾಗಿರೋ ಹಾಗೆ ಅವ್ರಿಗೆ ಶಿಕ್ಷೆಯನ್ನ ಕೊಟ್ರು. ಯಾವಾಗ ಆ ಶಿಕ್ಷೆಯನ್ನು ಕೊಟ್ರು ಅವರು ಆ ಶಿಕ್ಷೆಯನ್ನ ಅವರು ಪಡೆಯಲೇಬೇಕಾಗತ್ತೆ. ಸೊ ಹಾಗಾಗಿ ಅವರು ಭಗವಂತನ ಅಂದ್ರೆ ನಂದ ಮಹಾರಾಜನ ಮನೆ ಮುಂದೆ ಆ ಮರಗಳಾಗಿ ಇದ್ದು ಬಿಟ್ರು. ಸೊ ಇದೆಲ್ಲವನ್ನು ತಿಳಿದಂತಹ ನಾರದರು ನೋಡಿ, ಮುಂದೆ ಏನಾಗತ್ತೆ, ಹಿಂದೆ ಏನಾಗಿತ್ತು ಎಲ್ಲವನ್ನೂ ತಿಳಿದಂತಹ ನಾರದರು ತುಂಬಾ ಮಹಾತ್ಮರಾಗಿರುವಂತವ್ರು. ಸೊ ಹೇಗೆ ಭಗವಂತನಿಗೆ ಹೇಗೆ ಎಲ್ಲವೂ ಅರ್ಥ ಆಗತ್ತೋ ಅದೇ ರೀತಿಯಲ್ಲಿ ಮಹಾತ್ಮರಾದಂತಹವರು, ಅದರಲ್ಲೂ ನಾರದರು ತ್ರಿಕಾಲ ಜ್ಞಾನಿಗಳು, ಮುಂದೆ ಏನಾಗತ್ತೆ ಅನ್ನೋದು ಸಹ ತಿಳಿದಂತವರು. ಸೊ ಹಾಗಾಗಿ ಎಲ್ಲವನ್ನು ಯೋಚಿಸಿ ಅವರು ಶಾಪವನ್ನ ಕೊಟ್ಟಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇವತೆಗಳ ಕಾಲಮಾನಕ್ಕನುಗುಣವಾಗಿ 100 ವರ್ಷಗಳ ಕಾಲ ಈ ಇಬ್ಬರು ದೇವತೆಗಳು ಮರಗಳ ರೂಪದಲ್ಲಿ ಇರಬೇಕೆಂದು ಅನಂತರ ದೇವೋತ್ತಮ ಪರಮಪುರುಷನ ನಿಷ್ಕಾರಣ ದಯೆಯಿಂದ ಅವನನ್ನು ತಮ್ಮೆದುರಿಗೆ ನೋಡುವ ಭಾಗ್ಯ ಬರುವುದೆಂದು ನಾರದರು ಯೋಚಿಸಿದರು. ನೋಡಿ, ಒಂದು ಕಾಲದ ಬಗ್ಗೆನೂ ಯೋಚಿಸಿದ್ರು. 100 ವರ್ಷಗಳ ಕಾಲ ಅವರು ಅಲ್ಲಿ ಇರಬೇಕು, ಮತ್ತೆ ಅದಾದ್ಮೇಲೆ ಭಗವಂತನ ದಯೆಯಿಂದ ಅವರು ಬರ್ಬೇಕು, ಒಂದು ಶಾಪದಿಂದ ಶಾಪಗ್ರಸ್ತರಾಗ್ಬೇಕು ಅನ್ನೋದನ್ನು ಸಹ ಅವರು ತೀರ್ಮಾನಿಸಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂತಹ ಮಹಾತ್ಮರಾದಂತಹ ನಾರಾಯಣರು ಇದೆಲ್ಲ ಮಾಡಿ ಅವರ ಒಂದು ಜಾಗಕ್ಕೆ ಅವರು ಹೊರಟೋದ್ರು. ಮುಂದೆ ಹೋಗಿ ಮಾತಾಜಿ. ಇಲ್ಲಿ ಏನಾಗತ್ತೆ, ಈಗ ಅಲ್ಲಿ ಏನೋ ಅವ್ರು ಮರಗಳಾಗೋದ್ರು, ಆದ್ರೆ ಹೇಗೆ ಅವರಿಗೆ ಮುಕ್ತಿ ದೊರೆಯಿತು ಅನ್ನೋದು ಇನ್ನು ಮುಂದಿನ ಕಥೆ ಆಗತ್ತೆ. ಸೊ ಇಲ್ಲಿ ಭಗವಂತ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಾಗಿ ಆ ಗೋಕುಲದಲ್ಲಿ ಬಂದಿರುವಂತದ್ದು. ಈಗ ಗೋಕುಲದಲ್ಲಿ ಬಂದಿರುವಂತಹ ಕೃಷ್ಣ ಎಷ್ಟೊಂದು ಲೀಲೆಗಳನ್ನ ಮಾಡ್ತಾ ಇದ್ದಾನೆ, ಆದ್ರೆ ಇನ್ನೂ ಪುಟ್ಟ ಬಾಲಕ, ಈಗ ಶುರುವಾಗಿದೆ, ಕೂತನಿಯನ್ನ ಅಷ್ಟೇ ಕೊಂದಿರುವಂತದ್ದು. ಹಾಗಾಗಿ ಇನ್ನೂ ಪುಟ್ಟ ಬಾಲಕ. ಅಂತಹ ಒಂದು ದಿನಗಳಲ್ಲಿ ಏನಾಗತ್ತೆ, ಅವನು ತಾಯಿಯಾದಂತಹ ಯಶೋದೆಗೆ ಹಾಲು ಕುಡಿತಾ ಇರ್ತಾನೆ. ಅವನು ತಾಯಿ ಹತ್ರ ಹಾಲು ಕುಡಿಬೇಕಾದ್ರೆ ಅಲ್ಲಿ ತಾಯಿಯಾದವಳು ಯಶೋದೆ ಒಲೆ ಮೇಲೆ ಹಾಲನ್ನು ಇಟ್ಟಿರ್ತಾಳೆ. ಸೊ ಮರ್ತು ಹಾಲು ಉಕ್ತಾ ಇರತ್ತೆ ಅಂದ್ಬಿಟ್ಟು ಅವಳೇನ್ ಮಾಡ್ತಾಳೆ, ಮಗನ ಕೆಳಗೆ ಇಳಿಸ್ಬಿಟ್ಟು ಅವಳು ಹಾಲನ್ನ ಕೆಳಗಿಡ್ಸಕ್ಕೆ ಹೊರಟೋಗ್ತಾಳೆ. ಆಗ ಕೃಷ್ಣನಿಗೆ ತುಂಬಾ ಕೋಪ ಬರುತ್ತೆ. ನೋಡಿ, ಭಗವಂತ ತನ್ನ ಒಂದು ಭಾವನೆಗಳನ್ನು ಇಲ್ಲಿ ತಾಯಿಯ ಜೊತೆ ಹಂಚ್ಕೊಳ್ತಾ ಇದ್ದಾನೆ. ತಾಯಿಯಲ್ಲಿ ಮಾತೃವಾತ್ಸಲ್ಯವನ್ನ ಭಗವಂತನಿಗೆ ತೋರಿಸ್ತಾ ಇದ್ದಾನೆ. ಭಗವಂತ ಮಗನಾಗಿ ತಾಯಿಯ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾಳೆ. ಹೇಗೆ ಅಂತಂದ್ರೆ, ಅವನೇನ್ ಮಾಡ್ತಾನೆ, ಅಲ್ಲಿದ್ದಂತಹ ಮಡಿಕೆಯನ್ನ ಹೊಡಿತಾನೆ, ಬೆಣ್ಣೆಯನ್ನೆಲ್ಲ ಮೊಸರನ್ನೆಲ್ಲ ಚೆಲ್ತಾನೆ, ಎಲ್ಲವನ್ನು ಮಾಡಿರ್ತಾನೆ. ಬಂದು ನೋಡಿದಂತ ತಾಯಿಗೆ ಕೋಪ ಬರತ್ತೆ, ಅಯ್ಯೋ ಎಂತ ಕೆಲಸ ಮಾಡ್ದೆ ನೀನು ಅಂತ. ಆದ್ರೆ ಇಲ್ಲಿ ಮಗನಿಗೂ ಕೋಪ ಬಂದಿರುವಂತದ್ದು, ಹಾಲು ಕುಡಿತಾ ಇದ್ರೆ ನನ್ನ ಬಿಟ್ಟು ಹೋಗಿದ್ಯಾ ಅಂತ ಕೋಪ ಬಂದಿರುವಂತದ್ದು. ಸೊ ಅಂತಹ ಒಂದು ಸಂದರ್ಭ. ಆದ್ರೆ ತಾಯಿ ಯಶೋದೆ ಎಷ್ಟು ಕೋಪ ಮಾಡ್ಕೊಳ್ತಾಳೆ ಅಂತಂದ್ರೆ, ಮಗನನ್ನ ಆ ಒರಳು ಕಲ್ಲಿಗೆ ಕಟ್ಟೋದಿಕ್ಕೆ ಅವಳು ಹಗ್ಗವನ್ನ ತರ್ತಾಳೆ. ಹಗ್ಗವನ್ನ ತಂದು ಅಲ್ಲಿ ಕಷ್ಟಪಟ್ಟು ಕಟ್ಟಕ್ ಹೋಗ್ತಾಳೆ. ಅದು ಕಮ್ಮಿ ಆಗ್ತಾ ಬರುತ್ತೆ, 2 ಇಂಚು ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದ್ ಸ್ವಲ್ಪ ಹಗ್ಗ ತರ್ತಾಳೆ, ಕಟ್ಟಕ್ ಪ್ರಯತ್ನ ಪಡ್ತಾಳೆ, ಕಮ್ಮಿ ಆಗ್ತಾ ಬರುತ್ತೆ. ಸೊ ಎಷ್ಟೋ ಹೊತ್ತು ಪ್ರಯತ್ನವನ್ನ ಪಟ್ಟು ಭಗವಂತ ಅವಳಿಗೆ ಕಟ್ಟು ಹೋಗೆ ಆ ಕೋಪ ಅವನಲ್ಲೂ ತಣಿಬೇಕು, ಅವಳಲ್ಲೂ ಅವನ ಬಗ್ಗೆ ಪ್ರೀತಿ ಇನ್ನೂ ಹೆಚ್ಚು ವಾತ್ಸಲ್ಯ ಬರಬೇಕು. ಅಲ್ಲಿವರೆಗೂ ಅವನು ಅದನ್ನ ಮಾಡ್ತಾನೆ. ಅದಾದ್ಮೇಲೆ ಅವಳು ಕಟ್ಟಿಬಿಡ್ತಾಳೆ. ಕಟ್ಟಿದಾಗ ಆಮೇಲೆ ಏನಾಗತ್ತೆ, ಅವಳು ಒಳಗೆ ಹೋಗ್ತಾಳೆ, ಅಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡೋದಿಕ್ಕೆ ಏನಕ್ಕೋ ಒಳಗೆ ಹೋಗ್ತಾಳೆ. ಆದ್ರೆ ಕಟ್ಟಿದಂತಹ ಕೃಷ್ಣ ಏನ್ ಮಾಡ್ತಾನೆ, ಒಂದೇ 1 ಸೆಕೆಂಡ್ ಆ ಮರದ ಒಂದು ಇದಕ್ಕೆ ಕಟ್ಟಿರ್ತಾಳೆ, ಸೊ ಒರಳು ಕಲ್ಲಿಗೆ. ಸೊ ಅವನು ಒಂದೇ 1 ನಿಮಿಷ ಅಷ್ಟೇ, ಆಮೇಲೆ ಎಳ್ಕೊಂಡು ಆಚೆ ಬರ್ತಾನೆ. ಹೇಗೆ ಆಚೆ ಬರ್ತಾನೆ, ಪುಟ್ಟ ಹುಡುಗ. ನಾವೀಗ 9 ತಿಂಗಳು ಮಗು ಅಂತಂದ್ರೆ ಅದನ್ನೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಒರಳುಕಲ್ಲು, ಅದನ್ನ ಎಳ್ಕೊಂಡು ಹೋಗೋದು, ಇದೆಲ್ಲ ಯಾರಿಗೆ ಸಾಧ್ಯ? ಯಾರಿಗೂ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿ. ಆದ್ರೂ ಸಹ ಅಲ್ಲಿ ಇರುವಂತದ್ದು ಭಗವಂತ ದೇವೋತ್ತಮ ಪರಮಪುರುಷ, ಅವನಿಗೆ ಏನ್ ಬೇಕಾದ್ರೂ ಮಾಡೋ ಅಂಥದ್ದು. ಸೊ ಹಾಗಾಗಿ ಅವನ ಲೀಲೆ ಅವನು ಈಗ ಮುಂದುವರಿಸ್ತಾ ಇದ್ದಾನೆ.
ಸೊ ಎಳ್ಕೊಂಡ್ ಬಂದಂತಹ ಕೃಷ್ಣ ಏನ್ ಮಾಡ್ದ, ಎರಡು ಮರಗಳ, ಅರ್ಜುನ ಮರಗಳ ಮಧ್ಯೆ ಹೋಗಿ ಆ ಎರಡು ಮರಗಳನ್ನ ಬೀಳಿಸ್ದ. ಸೊ ಅವನಿಗೆ ಗೊತ್ತು ಇಲ್ಲಿದ್ದಾರೆ ನಳಕುವರ ಮಣಿಗ್ರೀವ ಇಬ್ರು ಇದ್ದಾರೆ, ಅವರಿಗೆ ಈಗ ಸಮಯ ಬಂದಿದೆ, ಅವರಿಗೆ ಒಂದು ಕಾಲದ ಒಂದು ಅಂತ್ಯ ಆಗ್ತಾ ಇದೆ, ಅವರಿಗೆ ಅವರ ಒಂದು ಶಾಪದ ಕಾಲ ಅಂತ್ಯ ಆಗ್ತಾ ಇದೆ ಅಂತ ಅವನಿಗೆ ಗೊತ್ತು. ಸೊ ಹಾಗಾಗಿ ಬೀಳಿಸ್ದ. ತಕ್ಷಣ ಅವರಿಬ್ರು ಆಚೆ ಬಂದ್ರು. ಸೊ ಹೇಗೆ ಮೂರು ಗುಣಗಳಲ್ಲಿ ಇದ್ದಂತಹ ಅವರು ಪಟ್ಟಂತಹ ಏನು ಶಾಪ ಇತ್ತೋ ಅದೆಲ್ಲವೂ ಅವರನ್ನ ಎಷ್ಟು ಭಕ್ತಿಗೆ ಬರತ್ತೆ ಅಂತಂದ್ರೆ ನೋಡಿ, ಅವರು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದು ಪುಟ್ಟ ಬಾಲಕ ಕೃಷ್ಣ ಆದ್ರೂ ಸಹ ತಮ್ಮ ಒಂದು ದಿವ್ಯವಾದಂತಹ ಜ್ಞಾನ ಅವರಿಗೆ ವಾಪಸ್ ಬರುತ್ತೆ. ವಾಪಸ್ ಬಂದು ಅವರು ಪ್ರಾರ್ಥನೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಸೊ ಹೇಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತಂದ್ರೆ ನೋಡಿ, ಈ ಪ್ರಾರ್ಥನೆ ತುಂಬಾ ಚೆನ್ನಾಗಿರುವಂಥದ್ದು. ನೋಡಿ ಎಷ್ಟು ರೀತಿಯಲ್ಲಿ ಭಗವಂತನನ್ನ ಪ್ರೈಸ್ ಮಾಡ್ತಾ ಇದ್ದಾರೆ. ಬ್ರಹ್ಮಾಂಡವು ಕೆಲವೊಮ್ಮೆ ವ್ಯಕ್ತವಾದ, ಕೆಲವೊಮ್ಮೆ ಅವ್ಯಕ್ತವಾದ ನಿನ್ನ ಶಕ್ತಿಗಳ ವಿಸ್ತರಣೆ ಎನ್ನುವುದು ಬ್ರಾಹ್ಮಣ ಪಂಡಿತರು ಬಲ್ಲರು. ಎಲ್ಲ ಜೀವಿಗಳಿಗೂ ಪ್ರಾಣ, ದೇಹ ಹಾಗೂ ಇಂದ್ರಿಯಗಳನ್ನು ನೀಡುವ ಮೂಲ ಪುರುಷ ನೀನು ಶಾಶ್ವತನಾದ ದೇವರು. ನೋಡಿ ಇಲ್ಲಿ ಸೃಷ್ಟಿ ಅಂದ್ರೆ ಮೊದಲನೇ ಸರ್ಗ ವಿಸರ್ಗ ಎಲ್ಲದರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಮೂಲ ಪುರುಷ ಶಾಶ್ವತನಾದಂತಹವನು, ಎಲ್ಲರೂ ಬಂದಿರುವಂಥದ್ದು ನಿನ್ನಿಂದ. ಸೊ ನೀನು ಪ್ರಭು ವಿಷ್ಣು ಸರ್ವಾಂತರ್ಯಾಮಿ, ಸರ್ವನಿಯಂತ್ರಕ, ಎಲ್ಲ ಅವರಿಬ್ರು ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಭಗವಂತನನ್ನ ನೋಡಿದಾಗ ನಾವು ಹೋಗಿ ಏನ್ ಮಾಡ್ತೀವಿ, ದೇವಸ್ಥಾನಗಳಲ್ಲಿ ನಮ್ ಲಿಸ್ಟ್ ಇಟ್ಕೊಂಡು ಹೊಟ್ಟೋಗ್ತೀವಿ ಅಲ್ವಾ, ಹೋಗಿ ಎಲ್ಲ ಹೇಳ್ತಾ ಹೋಗ್ತೀವಿ. ನಾವು ಭಗವಂತನನ್ನ ನೋಡ್ತೀವಿ ಅಷ್ಟೇ, ಆದ್ರೆ ಅಲ್ಲಿ ಏನ್ ಮಾಡ್ತೀವಿ ನಾವು, ನಮ್ಮ ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ತೀವಿ, ನನ್ನ ಮಕ್ಕಳಿಗೆ ಮದ್ವೆ ಆಗ್ಬೇಕು, ನನ್ನ ಗಂಡನಿ ಪ್ರಮೋಷನ್ ಬರ್ಬೇಕು, ಇನ್ನು ಮನೆ ಕಟ್ಬೇಕು, ಹೀಗೆ ಹೆಚ್ಚು ಹೆಚ್ಚು ನಮ್ಮ ಒಂದು ಕೋರಿಕೆಗಳನ್ನ ಕೇಳ್ತಾ ಹೋಗ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಭಗವಂತನನ್ನ, ಅವನ ಒಂದು ಸರ್ವಾಂತರ್ಯಾಮಿ ಅನ್ನೋದನ್ನ ನಾವು ಗ್ರಹಿಸ್ಕೊಂಡ್ರೂ ಸಹ ನಾವು ಅಲ್ಲಿ ಪ್ರಾರ್ಥನೆಯನ್ನ ಮಾಡೋದಿಲ್ಲ. ಸೊ ಅದನ್ನ ಇಲ್ಲಿ ನಮ್ಗೆ ಹೇಳಿಸ್ತಾ ಪ್ರಭುಪಾದರು ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸೊ ಅಲ್ಲಿರುವಂತಹ ನೋಡಿ, ಅಲ್ಲಿ ಅವುಗಳ ದೇಹಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ನೀನು ಬಲ್ಲೆ. ನೋಡಿ, ಬ್ರಹ್ಮಾಂಡದ ಎಲ್ಲ ಜೀವಿಗಳಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ನಿನಗೆ ಗೊತ್ತು. ಅಣುವಲ್ಲೂ ಭಗವಂತ ಕ್ಷೀರೋದಕಶಾಹಿ ವಿಷ್ಣುವಾಗಿ ಹೋಗಿರುವಂಥದ್ದು. ಮತ್ತೆ ಅವನ ಒಂದು ಸೃಷ್ಟಿ ಹೇಗಿದೆ, ಎಲ್ಲ ಬ್ರಹ್ಮಾಂಡಗಳ ಸೃಷ್ಟಿ ಕಾರಣೋದಕಶಾಹಿ ವಿಷ್ಣುವಿನಿಂದ ಆಗಿರುವಂಥದ್ದು. ಒಂದೊಂದು ಬ್ರಹ್ಮಾಂಡದಲ್ಲೂ ಗರ್ಭೋದಕಶಾಹಿ ವಿಷ್ಣುವಾಗಿದ್ದಾನೆ. ಸೊ ಎಲ್ಲೆಲ್ಲೂ ಅವನಿರೋವಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಯಾರು ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವ್ರು ಏನ್ ಮಾಡ್ತಾರೆ, ಅವರನ್ನ ಪ್ರಾರ್ಥನೆಯನ್ನ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು ಹಲವಾರು ಪ್ರಾರ್ಥನೆಗಳನ್ನ ಕೇಳಿದೀವಿ. ಹಾಗಾಗಿ ಯಾರು ಮಹಾತ್ಮರಾಗಿರ್ತಾರೋ ಅಂಥವ್ರು ಮೊದಲನೇದಾಗಿ ಭಗವಂತನನ್ನ ಪೂರ್ಣವಾದಂತಹ ಪ್ರಾರ್ಥನೆಯನ್ನ ಅವ್ರು ಮಾಡ್ತಾರೆ, ಮತ್ತೆ ಕ್ಷಮೆಯನ್ನ ಯಾಚಿಸ್ತಾರೆ. ಅದಾದ್ಮೇಲೆ ತಾವು ಅವರಿಗೆ ಕೊಟ್ಟಂತಹ ಈ ಜನ್ಮದ ಬಗ್ಗೆ ಅವರು ಥ್ಯಾಂಕ್ಸ್ ಹೇಳ್ತಾರೆ, ಧನ್ಯವಾದವನ್ನ ಹೇಳ್ತಾರೆ. ಆ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನೋಡಿ ಇಲ್ಲಿ ವಾರ್ತದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಸೊ ಹಾಗಾಗಿ ಜ್ಞಾನ ವೈರಾಗ್ಯ ಅಂದ್ರೆ ನೋಡಿ, ಭಗವಂತ ಯಾವುದೇ ಒಂದು ಅವತಾರವನ್ನ ಮಾಡಿದ್ರೂ ಸಹ ಅಂತಹ ಅವತಾರಗಳಲ್ಲಿ ಹೇಗಿರ್ತಾನೆ, ಅವನು ಕೂರ್ಮನಾಗಿರಬಹುದು, ವರಾಹನಾಗಿರಬಹುದು, ಅಥವಾ ನರಸಿಂಹನಾಗಿರಬಹುದು, ಆದ್ರೂ ಸಹ ಅವನು ಪರಿಪೂರ್ಣನಾಗಿರ್ತಾನೆ. ಪೂರ್ಣವಾದಂತಹ ಷಡ್ಐಶ್ವರ್ಯ ಸಂಪನ್ನನಾಗಿರ್ತಾನೆ ಅವನು. ಸೊ ಹಾಗಾಗಿ ಪೂರ್ಣವಾದಂತಹ ಸಂಪತ್ತು, ಶಕ್ತಿ, ಜ್ಞಾನ, ವೈರಾಗ್ಯ, ಸೌಂದರ್ಯ ಎಲ್ಲವನ್ನೂ ಒಳಗೊಂಡಿರ್ತಾನೆ ಅವನ ಒಂದು ಅವತಾರಗಳಲ್ಲಿ. ಮತ್ತೆ ಯಾವುದೇ ಒಂದು ದೇಹದಲ್ಲಿ ಅವನು ಇದ್ರೂ ಸಹ ಅನ್ನೋದನ್ನ ಇಲ್ಲಿ ಹೇಳಿ ಅವರು ಹೊಗಳ್ತಾ ಇದ್ದಾರೆ ಮಣಿಗ್ರೀವ ಮತ್ತೆ ನಳಕೋರ. ಸೊ ಹಾಗಾಗಿ ಅವನ ಐಶ್ವರ್ಯಗಳು ಎಲ್ಲವೂ ಪರಿಪೂರ್ಣವಾಗಿರುವಂಥದ್ದು. ಸೊ ಯಾರಿಗೂ ಅವನು ಸಮನಾಗಿ ಇರೋಕ್ಕೆ ಸಾಧ್ಯವಿಲ್ಲ, ಅಥವಾ ಅವನನ್ನ ಮೀರಿ ಇರೋದಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವನು ಎಲ್ಲರಿಗೂ ಆದಿಮೂಲನಾಗಿರುವಂಥವನು, ಹುಟ್ಟು ಸಾವು ಮತ್ತು ಮುಕ್ತಿಗಳನ್ನು ನಿರ್ಧರಿಸುವಂಥವನು ಭಗವಂತನೇ ಆಗಿರ್ತಾನೆ. ನಾವೇನಿದ್ರು ಅವನನ್ನ ಕೃಪೆ ಅಷ್ಟೇ ಬೆಳಬೇಕೇ ಹೊರ್ತು ನಾವು ಏನೇ ಒಂದು ಲಿಸ್ಟ್ ಅನ್ನು ನಾವು ಇಟ್ಕೊಂಡು ಹೋಗಿ ಭಗವಂತನನ್ನ ಕೇಳಬಾರ್ದು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಎಲ್ಲವ ರೀತಿಯಲ್ಲೂ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಅವ್ರು ಏನೇ ಹೇಳ್ತಾರೆ,
ಕಡೆಗೆ ಏನ್ ಹೇಳ್ತಾರೆ, ಇಬ್ರು ಕೈಗಳನ್ನ ಜೋಡಿಸಿ ನಮ್ಮ ಒಂದು ದೇಹ ಹೇಗೆ ಪವಿತ್ರವಾಗ್ಬೇಕು ಅಂತಂದ್ರೆ ನಿನ್ನ ಎಲ್ಲ ಅಂಗಾಂಗಗಳಿಗೂ ಸೇವೆಯನ್ನ ಮಾಡೋ ಹಾಗೆ, ನಿರತವಾಗಿ ಮಾಡೋ ಹಾಗೆ ನಮಗೆ ದಯಪಾಲಿಸು ಅಂತ ಕೇಳ್ತಾರೆ. ಸೊ ಹಾಗೆ ನಾವು ಸಹ ನಮ್ಮ ಇಂದ್ರಿಯಗಳನ್ನ ಭಗವಂತನ ಇಂದ್ರಿಯಗಳ ಒಂದು ತೃಪ್ತಿಗಾಗಿ ನಾವು ಅದನ್ನ ಉಪಯೋಗಿಸ್ಬೇಕು. ಸೊ ಅದು ನಮ್ಮ ಆದ್ಯ ಕರ್ತವ್ಯವಾಗಿರತ್ತೆ. ಯಾಕೆ ಅಂತಂದ್ರೆ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೀವಿ ಅಂತಂದ್ರೆ ನಾವು ಅದನ್ನ ಮಾಡ್ಲೇಬೇಕಾಗತ್ತೆ, ಇಲ್ಲದೆ ಇದ್ರೆ ಬೇರೆ ದಾರಿಯೇ ಇಲ್ಲ. ಹೀಗೆ ಮಣಿಗ್ರೀವರ ಮತ್ತೆ ಮಣಿಗ್ರೀವರಿಬ್ರು ಪ್ರಾರ್ಥನೆಯನ್ನ ಸಲ್ಲಿಸಿ ಗೋಕುಲದ ಪ್ರಭುವಾದ ಕೃಷ್ಣನನ್ನ ಮತ್ತೆ ಸಲ್ಲಿಸ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಆದ್ರೆ ಇಲ್ಲೇನಾಗತ್ತೆ, ಅದನ್ನ ನೋಡಿದಂಥವ್ರು ಕೆಲವರು ಮಾತ್ರ ನೋಡಿರ್ತಾರೆ. ಸೊ ಹಾಗಾಗಿ ನೋಡಿದಂಥವ್ರು ಅಲ್ಲಿ ಯಾರು ನಂದ ಮಹಾರಾಜ, ಯಶೋಧ ಎಲ್ಲ ಓಡ್ ಬಂದಾಗ ಹೇಳ್ತಾರೆ, ಅಯ್ಯೋ ಮಗು ಬಿದ್ದೋಯ್ತಾ, ಏನಾಗೋಯ್ತು ಅಂತ ಅವರಿಗೆ ಅವ್ರದ್ದೇ ಆದಂತಹ ಗಾಬರಿ. ಯಾಕೆಂದ್ರೆ ಪುಟ್ಟ ಮಗು, 9 ತಿಂಗಳ ಮಗು ಅದು. ಸೊ ಹಾಗಾಗಿ ಗಾಬರಿ ಆಗೋಗುತ್ತೆ. ಓಡ್ ಬಂದು ನೋಡ್ತಾರೆ, ಸದ್ಯ ಏನು ಆಗಿಲ್ಲ ಅಂತ ಮೊದ್ಲು ಹಗ್ಗವನ್ನ ಬಿಚ್ಚುತ್ತಾರೆ. ಭಗವಂತ ಅಲ್ಲಿ ಸ್ಮೈಲ್ ಮಾಡ್ತಾ ಇರ್ತಾನೆ ಅಲ್ವಾ. ಭಗವಂತ ಅವನ ಒಂದು ನಗು ಹೇಗಿರತ್ತೆ ಅಂತಂದ್ರೆ ದೇವತೆಗಳಿಗೆಲ್ಲ ಒಂಥರ ಸಂತೋಷವಾಗತ್ತೆ. ಹೇಗೆ ಭಗವಂತನ ಒಂದು ಲೀಲೆಗಳನ್ನ ನೋಡಿದಾಗ ಅವರಿಗೆ ಸಂತೋಷ ಆಗತ್ತೆ. ಇಲ್ಲಿ ನೋಡಿ, ಅಲ್ಲಿ ಅವರಿಗೆ ನಳಕುವರಾಗೆ ಮುಣಿಗ್ರೀವರಿಗೆ ಅಲ್ಲಿ ಮುಕ್ತಿಯೂ ಸಿಕ್ಕಿದೆ. ಆದ್ರೆ ಭಗವಂತ ಅವನ ಲೀಲೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ, ಅಲ್ಲಿ ಇದ್ದಂಥವ್ರು ಯಾರಿಗೂ ಅರ್ಥ ಸಹ ಆಗಿಲ್ಲ ಅಲ್ಲಿ ಅನ್ನೋದು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ರೆ ಅಲ್ಲಿದ್ದವರೆಲ್ಲ ಏನ್ ಹೇಳ್ತಾರೆ, ಇದೆಲ್ಲ ಯಾವ್ದೋ ರಾಕ್ಷಸರ ಪ್ರಭಾವನೇ ಆಗಿರತ್ತೆ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಮರಗಳು ಬೀಳೋದಿಕ್ಕೆ ಸಾಧ್ಯ, ಇಲ್ಲಿದ್ದಂತ ಮಕ್ಕಳೆಲ್ಲ ಹೋಗ್ತಾ ಇದ್ರು, ಯಾರಾದ್ರೂ ಮಕ್ಕಳು ಇದ್ದಿದ್ರೆ ಸದ್ಯ ನಮ್ ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಈಗ ನಮ್ಮ ಮಕ್ಕಳು ಅಂದ್ರೆ ನಮಗೆ ಒಂದು ಕೈ ಹೆಚ್ಚಾಗೆ ಪ್ರೀತಿ ಇರತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ನಮ್ಮ ಮಕ್ಕಳ ಮೇಲೆ ನಾವು ಅಯ್ಯೋ ಸದ್ಯ ಏನೂ ಆಗಿಲ್ಲ ಅಲ್ವಪ್ಪ ಅಂತ, ಅದೇ ರೀತಿಯಲ್ಲಿ ನಂದ ಮಹಾರಾಜ ಯಶೋಧನು ಅದೇ ರೀತಿಯಲ್ಲಿ ಅಪ್ಕೊಳ್ತಾರೆ. ಎಲ್ಲರೂ ಕೃಷ್ಣನನ್ನ ಆರಂಗಿಸ್ತಾರೆ, ಎತ್ಕೊಂಡು ತೊಡೆ ಮೇಲೆ ಮಲಗಿಸ್ಕೋತಾರೆ. ಸೊ ಅಲ್ಲಿ ಸಹ ಗೋಪಿಯರು ಹೇಗೆ ಅವನನ್ನ ಸಂತೋಷವನ್ನ ಪಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಕೃಷ್ಣ ಅದಕ್ಕೂ ಅವರಿಗೆ ಒಂದು ಅವಕಾಶವನ್ನ ಕೊಡ್ತಾನೆ. ಹೀಗೆ ನಳಕುವರ ಮಣಿಗ್ರೀವ ಇವರ ಜನ್ಮಗಳು ಸಾರ್ಥಕ ಆಗತ್ತೆ ಯಾವಾಗ ಭಗವಂತನನ್ನ ನೋಡಿದ ತಕ್ಷಣ ಅವರ ಜನ್ಮ ಸಾರ್ಥಕ ಆಗತ್ತೆ. ಸೊ ಹಾಗಾಗಿ ಇದೆಲ್ಲ ಸಾಧ್ಯ ಆಗಿದ್ದು ಯಾರಿಂದ? ನಾರದರಿಂದ. ಯಾಕೆಂತಂದ್ರೆ ನಾರದರಿಗೆ ಮಹಾತ್ಮರಾದಂಥವ್ರು ಎಲ್ಲರನ್ನೂ ಮುಕ್ತಿಯನ್ನ ಮಾಡುವಂಥದ್ದು ಯಾರೇ ಸಿಕ್ಲಿ ನಾವು ಆ ಒಂದು ನಿಟ್ಟಿನಲ್ಲಿ ನೋಡ್ಬೋದು ಅಂತಂದ್ರೆ ಅಲ್ಲಿ ಧ್ರುವ ಮಹಾರಾಜನ ನೋಡಿದೀವಿ, ಮತ್ತೆ ಬೇಟೆಗಾರನ ಒಂದು ಎಕ್ಸಾಂಪಲ್ ನ ನೋಡಬಹುದು. ಸೊ ಹಾಗಾಗಿ ಅವರು ಮುಂದೆ ಯಾರು ಸಿಕ್ಕಿದ್ರು ಸಹ ಅವರಿಗೆ ಮುಕ್ತಿಯನ್ನ ಕರುಣಿಸುವಂಥದ್ದು ಮಹಾತ್ಮರಾದಂಥವರಿಗೆ ಮಾತ್ರ ಸಾಧ್ಯ ಆಗಿರುವಂಥದ್ದು. ಸೊ ಹಾಗಾಗಿ ಇದಾದ ನಂತರ ಎಲ್ಲ ದೇವತೆಗಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ತಲೆ ಬಾಗಿ ಅನಂತರ ತೆರಳಿದರು. ಪ್ರಭು ಕಟ್ಟಿದ ಸ್ಥಿತಿಯಲ್ಲೇ ಉಳಿದನು. ನಳಕುವರ ಮತ್ತು ಮಣಿಗ್ರೀವ ಉದ್ಧಾರ ಎನ್ನುವ 10ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಟೈಮ್ ಆಯ್ತು ಮಾತಾಜಿ. ಹೌದು ಟೈಮ್ ಆಯ್ತು. ಒಂದೆರಡು ಪ್ರಶ್ನೆ ಕೇಳ್ತೀನಿ, ಯಾರು ಬೇಕಾದ್ರೂ ಉತ್ತರ ಕೊಡಬಹುದು. ಯಾರ ಒಂದು ಮಕ್ಕಳಾಗಿರ್ತಾರೆ ಮಣಿಗ್ರೀವ ಮತ್ತೆ ನಳಕುವರ? ಕುಬೇರನ ಮಕ್ಕಳಾಗಿರ್ತಾರೆ. ಯಾಕೆ ಅವರಿಗೆ ಯಾರು ಅವರಿಗೆ ಶಾಪವನ್ನ ಕೊಡುವಂತದ್ದು? ಮಹರ್ಷಿ ನಾರದರು. ಏನು ಶಾಪ ಸಿಕ್ಕತ್ತೆ ಅವರಿಗೆ? ಮರಗಳಾಗುವ. ಯಾವ ಮರಗಳಾಗ್ತಾರೆ ಅವರು? ಅರ್ಜುನ ಮರ. ಆ ಮರಗಳು ಎಲ್ಲಿರುವಂತದ್ದು? ನಂದರಾಜ ಮಹಾರಾಜ ಯಶೋಧ ಅವ್ರ ಮನೆ ಅಂಗಳದಲ್ಲಿ, ಅವ್ರ ಮನೆ ಮುಂದೆ ಅಂಗಳದಲ್ಲಿ ಇರುವಂತದ್ದು. ಸೊ ಯಾವ ರೀತಿ ಅವರಿಗೆ ಮುಕ್ತಿ ಸಿಗುವಂತದ್ದು? ಸ್ಪರ್ಶ ಮರಗಳಿಗೆ ಅವ್ರಿಗೆ ಮುಕ್ತಿ ಸಿಗುತ್ತೆ. ಮತ್ತೆ ಕೃಷ್ಣ ಒರಳು ಕಲ್ಲನ್ನ ತಗೊಂಡ್ ಬಂದ್ ಅದನ್ನ ಮಧ್ಯ ತಗೊಂಡೋದಾಗ ಅವ್ರಿಗೆ ಮುಕ್ತಿ ಸಿಕ್ಕುತ್ತೆ. ಭಗವಂತನನ್ನ ನೋಡಿ ಅವರಿಗೆ ಮುಕ್ತಿ ಸಿಗುವಂತದ್ದು ಅಲ್ವಾ? ಭಗವಂತನ ಮರಗಳಾಗಿ ಯಾಕೆ ಶಾಪ ಕೊಡ್ತಾನೆ? ಯಾಕೆ
ಏಕೆಂದ್ರೆ ಅವ್ರು ನಗ್ನರಾಗಿರ್ತಾರೆ, ಹಾಗಾಗಿ ಮರಗಳಾಗಿ ನಗ್ನರಾಗಿರ್ತಾರೆ, ಅದಕ್ಕೆ. ನಗ್ನರಾಗಿರುವಂತದ್ದು. ಸೊ ಅವರು ಚಲಿಸಬಾರದು ಅಂತ ಈಗ್ಲೂ ಹೇಳ್ತಾರೆ ಅಲ್ವಾ, ಯಾರು ತುಂಬಾ ಎಕ್ಸ್ಪೋಸ್ ಮಾಡಿ ಬಟ್ಟೆಗಳನ್ನ ಹಾಕೊಳ್ತಾರೋ, ಅಂದ್ರೆ ಆ ರೀತಿ ಇಷ್ಟಪಡೋಂಥವ್ರನ್ನ ಮುಂದಿನ ಜನ್ಮಕ್ಕೆ ಅವ್ರನ್ನ ಮರಗಳು ಮಾಡ್ತಾರಂತೆ ಭಗವಂತ. ಯಾಕೆಂತಂದ್ರೆ ಅವ್ರು ಆ ರೀತಿಯಾಗಿ ಇರ್ತಾರಲ್ವಾ, ಸೊ ಹಾಗಾಗಿ ಅಂಥವ್ರು ಮರಗಳಾಗಿ ಹುಡ್ತಾರಂತೆ. ಸೊ ಮತ್ತೆ 2 ಅಂಗುಲ ಇದೆ ಅಲ್ಲ ಮಾತಾಜಿ, ಅದು ಕೂಡ ಒಂದು ಕೃಪೆ, ಮತ್ತೊಂದು ಇದು ಅಲ್ವಾ? ಹಾ, ಒಂದು ಕೃಪೆ ಬರ್ಗ, ಮತ್ತೆ ಅಲ್ಲಿ ಪ್ರಯತ್ನ. ಗುರುಗಳಾದಂಥವ್ರು ಯಾವತ್ತೂ ಒಳ್ಳೆಯ ಒಂದು ಆತ್ಮವನ್ನ ಉದ್ಧಾರ ಮಾಡುವಂತಹ ಪ್ರಯತ್ನದಲ್ಲೇ ಇರ್ತಾರೆ. ಹಾಗಾಗಿ ಅಲ್ಲಿ ಉದ್ಧಾರವನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಒಂದು ಶಿಕ್ಷೆಯನ್ನು ಕೊಟ್ಟು ಅದಾದ್ಮೇಲೆ ಅವರು ಉದ್ಧಾರವನ್ನ ಮಾಡುವಂಥದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೂಡ ಹೊಟ್ಟೆ ಕಿಚ್ಚಾಗ್ತದಂತೆ ಹಾಲಿಗೆ. ಹರೇ ಕೃಷ್ಣ ಗಾಯತ್ರಿ ಮಾತಾಜಿ, ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹಾಲಿಗೆ ಕೂಡ ಅಲ್ಲಿ ಮೊಸರ ಆಗ್ತದಂತೆ, ಹಾಲಿಗೆ ನನ್ನನ್ನು ಬಿಟ್ಟು ಆ ಹಾಲು ಕುಡಿತಾ ಇದ್ದಾನೆ ಕೃಷ್ಣ ಅಮ್ಮಂದು ಅಂತ, ಅದಕ್ಕೆ ಉಕ್ಕುದಂತೆ ಅದು. ಆಮೇಲೆ ಅದು ಉಕ್ಕುತ್ತದಲ್ವಾ, ಅದಕ್ಕೆ ಇವನಿಗೆ ನನ್ನನ್ನು ಬಿಟ್ಟು ಆ ಹಾಲೇ ಹೆಚ್ಚಾಯ್ತು ಅಮ್ಮನಿಗೆ ಅಂತೇಳಿ ಇವನಿಗೆ ಕೋಪ ಬರುದು. ಹಾಗೆ ಗಮ್ಮತ್ತಿದೆ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಚೆನ್ನಾಗಾಯ್ತು ಮಾತಾಜಿ ಕತೆ. ಮಾತಾಜಿ ಫಿನಿಶಿಂಗ್ ಮನ್ಸ ಹೇಳಿದ್ವಲ್ವಾ, ವಂಚಕ ಅಲ್ಪಕದ ಉದ್ದೇಶ ಇಲ್ಲ ಹೇಳಿ ಮಾತಾಜಿ. ಗಾಯತ್ರಿ ಮಾತಾಜಿ ಲೆಫ್ಟ್ ಹಜ. ಶಾಂತ ರೂಪಿಣಿ ಮಾತಾಜಿ ಹೇಳಿ ಮಾತಾಜಿ, ಫಿನಿಶ್ ಮಾಡು. ಏನದು ಏನದು? ಪಂಚಕಲ್ಪ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಕೃಷ್ಣ ಪುಸ್ತಕ ಗ್ರಂಥ ಕಿ ಜೈ. ಎಲ್ಲಿದ್ದಾರೆ ಇದ್ರು ಎಲ್ಲಾ ಭಕ್ತ ವೃಂದದವರಿಗೂ ಜೈ. ರಾಧಾ ಗೋವಿಂದ್ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ನಿಮ್ಗೆಲ್ರಿಗೂ ರಾಧಾ ಗೋವಿಂದ ಒಳ್ಳೇದ್ ಮಾಡ್ಲಿ ಅಂತ ಇವತ್ತಿನ ತರತಿ ಒಳ್ಳೆಯ ದಾಮೋದರ ಲೀಲೆ ಕೇಳಿದ್ದೇವೆ. ತುಂಬಾ ಖುಷಿ ಆಯ್ತು. ಮಾತಾಜಿ ಚೆನ್ನಾಗಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಎಂಡ್ ಮಾಡ್ತೀನಿ.